ಮೇಳವನ್ನು ಏಲಂ ಮಾಡಬೇಕು. ನಮಸ್ಕಾರ ವೀಕ್ಷಕರೇ, ಈ ಹೊತ್ತಿನ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ಕಟೀಲು ಮೇಳ ಏಲಂ ಆಗ್ತಾ ಇದೆಯೇ ಅನ್ನುವಂಥ ಬಲವಾದಂಥ ಒಂದು ಹೇಳಿಕೆ ಕಳೆದ ಕೆಲ ದಿನಗಳಿಂದ ಈ ಹೇಳಿಕೆ ಬರ್ತಾ ಇರುವಂಥದ್ದು ಬಹಳ ಮುಖ್ಯವಾಗಿ ಬೇರೆ ಬೇರೆ ವಿಚಾರಗಳಿಗೆ ಸಂಬಂಧಪಟ್ಟ ಹಾಗೆ ಕಟೀಲು ಯಕ್ಷಗಾನ ಮಂಡಳಿ, ಕಟೀಲು ಕ್ಷೇತ್ರಕ್ಕೆ ಸಂಬಂಧಪಟ್ಟಂಥ 6 ಮೇಳಗಳು ಏನಿದ್ದಾವೆ, ಇಲ್ಲಿ ಬೇರೆ ಬೇರೆ ವಿಚಾರಗಳಿಗೆ ಒಂದು ಸಂಬಂಧಪಟ್ಟ ಹಾಗೆ ವಿವಾದಗಳು ಆಗಾಗ್ಗೆ ಆಗ್ತಾನೆ ಇರುವುದನ್ನು ನಾವು ನೋಡ್ತಾ ಇದ್ದೇವೆ. ಇದೀಗ ಇಲ್ಲಿ ತನಕ ಬಂದು ಬಿಟ್ಟಿದೆ. ಅಂದರೆ ಈ ಒಂದು ಮೇಳಗಳನ್ನು ಸರ್ಕಾರದ ಅಧೀನಕ್ಕೆ ಒಳಪಡಿಸಬೇಕು ಅಥವಾ ದೇವಳದ ಅಧೀನಕ್ಕೆ ಒಳಪಡಿಸಬೇಕು ಅಥವಾ ಇದನ್ನು ಏಲಂ ಮಾಡಬೇಕು ಅನ್ನುವಂಥ ಒತ್ತಾಯಗಳು ಈ ಒಂದು ಮೇಳದಲ್ಲಿ ಆಗಿದ್ದಂಥ ಮತ್ತು ಈಗ ಮೇಳದಿಂದ ಹೊರಗಿರುವಂಥ ಕೆಲವು ಕಲಾವಿದರುಗಳು, ಅದರ ಅಭಿಮಾನಿಗಳು ಇವತ್ತು ಮುಜರಾಯಿ ಇಲಾಖೆಗೆ, ಅಂದರೆ ಬಹಳ ಮುಖ್ಯವಾಗಿ ಜಿಲ್ಲಾಧಿಕಾರಿಗಳಿಗೆ ಈ ಬಗೆಗೆ ಒಂದು ದೂರನ್ನು ಕೊಟ್ಟಿದ್ದಾರೆ. ಈ ಬಗ್ಗೆ ಬಹಳ ಸವಿಸ್ತಾರವಾದಂಥ ಒಂದಷ್ಟು ವಿಚಾರಗಳನ್ನು ಅವರು ಜಿಲ್ಲಾಧಿಕಾರಿಗಳಿಗೆ ಕೊಟ್ಟಿದ್ದಾರೆ. ಅದೇ ರೀತಿಯಲ್ಲಿ ಮುಜರಾಯಿ ಇಲಾಖೆ ಕೂಡ ಆ ಒಂದು ಕಲಾವಿದರುಗಳಿಗೆ ಒಂದು ಪತ್ರವನ್ನು ಕೂಡ ಕಳಿಸಿದೆ. ಆ ಪತ್ರದ ಒಕ್ಕಣೆಗಳನ್ನು ಗಮನಿಸುವಾಗ ಸಂಬಂಧಪಟ್ಟಂತ ಇಲಾಖೆಯೂ ಕೂಡ ಕಟೀಲು ಮೇಳಕ್ಕೆ ಸಂಬಂಧಪಟ್ಟಂತ ಆ 6 ಮೇಳಗಳನ್ನ ಒಂದೋ ಏಲಂ ಮಾಡುತ್ತದೋ ಅಥವಾ ದೇವಳದ ಅಧೀನಕ್ಕೆ ತೆಗೆದುಕೊಳ್ತಾ ಇದೆ ಅಂತ ಅನ್ನುವಂಥದ್ದು ಬಹಳ ಸ್ಪಷ್ಟವಾಗ್ತಾ ಇರುವಂಥದ್ದು. ಅಂದ್ರೆ ಮುಂದಿನ ತಿರುಗಾಟ ಆರಂಭ ಆಗುವ ಸಂದರ್ಭದಲ್ಲಿ ಕಟೀಲಿನ ಎಲ್ಲ 6 ಮೇಳಗಳನ್ನು ಕೂಡ ಸರ್ಕಾರದ ಅಧೀನಕ್ಕೆ ಅಥವಾ ದೇವಳದ ಅಧೀನಕ್ಕೆ ಅಂತಲೂ ಕೂಡ ಹೇಳಬಹುದು, ಅಥವಾ ಒಬ್ಬ ವ್ಯಕ್ತಿಯ ಕೈಯಲ್ಲಿ ಇದೆ ಅಂತ ಅನ್ನುವಂಥದ್ದು. ಇವತ್ತು ಈ ಮೇಳ 6 ಮೇಳಗಳು ಒಬ್ಬ ವ್ಯಕ್ತಿಯ ಕೈಯಲ್ಲಿ ಇದೆ. ಆ ಮೇಳಗಳನ್ನ ಇವತ್ತು ಇಡೀ ಒಂದು ಸರ್ಕಾರದ ಅಧೀನಕ್ಕೆ ತರುವಂತ ಒಂದು ಪ್ರಯತ್ನವನ್ನು ಖಂಡಿತವಾಗಿಯೂ ಮಾಡ್ತದೆಯೋ ಅನ್ನುವಂಥ ಒಂದಷ್ಟು ಗುಮಾನಿಗಳು ಎದ್ದಿರುವಂಥದ್ದು. ಹಾಗಾಗಿ ಈ ಚರ್ಚೆಯನ್ನು ಇಡ್ತಾ ಇದ್ದೇನೆ. ನಾನು ನಮ್ಮ ಸ್ಟುಡಿಯೋದಲ್ಲಿ ಅತಿಥಿಯೊಬ್ಬರು ಇದ್ದಾರೆ, ಅವ್ರ ಜೊತೆ ನಾನು ಮಾತನಾಡಬೇಕು. ಅದಕ್ಕಿಂತ ಮೊದಲು ಕೆಲವು ವಿಚಾರಗಳನ್ನ ಇಲ್ಲಿ ನಿಮ್ಮ ಮುಂದೆ ಇಡ್ತಾ ಇದ್ದೇನೆ. ಬಹಳ ಮುಖ್ಯವಾಗಿ ಕಟೀಲು ಏನು ಮೇಳಗಳಿವೆ, 6 ಮೇಳಗಳಿವೆ. 1, 2, 3 ಮೇಳಗಳಿದ್ದದ್ದು 5 ಆಯಿತು. 5 ಆಗಿ ಕಳೆದ ಕೆಲವು ವರ್ಷಗಳಿಂದ 6 ಮೇಳಗಳು ಕೂಡ 6ನೇ ಮೇಳ ಕೂಡ ಹುಟ್ಟಿಕೊಂಡಿತ್ತು. ಈ ಎಲ್ಲ ಮೇಳಗಳು ಹುಟ್ಟಿಕೊಳ್ಳಲಿಕ್ಕೆ ಕಾರಣ ಆ ಒಂದು ಮೇಳದ ಬಗೆಗೆ ಅದರ ಅಭಿಮಾನಿಗಳು ಅಥವಾ ಭಕ್ತರು ಮತ್ತು ಆಸಕ್ತರು, ಸಂಘಟಕರು ಹೆಚ್ಚೆಚ್ಚು ಯಕ್ಷಗಾನ ಪ್ರದರ್ಶನಗಳ ಮಾಡಲಿಕ್ಕೆ ಬಂದಿರುವಂಥದ್ದು ಅಂತ ಅನ್ನುವಂಥದ್ದು. ಅಂದ್ರೆ ಯಾಕಾಗಿ ಬರ್ತಾರೆ ಅಂತ ಅನ್ನುವಂಥದ್ದು ಬಹಳ ಮುಖ್ಯವಾಗಿ ಶ್ರೀ ದೇವಿ ಮಹಾತ್ಮೆ ಅನ್ನುವಂಥ ಒಂದು ಪ್ರಸಂಗ ಏನಿದೆ, ಇದು ಬಹಳ ಜನರನ್ನು ಒಂದರಲ್ಲಿ ಆರಾಧನೀಯವಾದಂಥ ರೀತಿಯಲ್ಲಿ ಇರುವಂಥ ಒಂದು ಪ್ರಸಂಗ ಆಗಿರೋದು ಬಹಳ ಮುಖ್ಯವಾಗಿ ಒಂದನೆಯದು. ಅಂದ್ರೆ ಭಕ್ತಿಯ ಆಧಾರದಲ್ಲಿ ಆ ಪ್ರಸಂಗ ನಡೀತದೆ ಅಂತ ಅನ್ನುವಂಥದ್ದು. ಎರಡನೇದಾಗಿ ಬಹಳ ಜನಾಕರ್ಷಣೀಯವಾಗಿ ಆದದ್ದು ಕೂಡ ಇದಕ್ಕೆ ಕಾರಣ ಅಂತ ಹೇಳ್ಬೋದು. ಹಾಗಾಗಿ ಕಟೀಲು ಮೇಳ ಬಹಳಷ್ಟು ಜನಾಕರ್ಷಣವಾಗಿ ಹೆಚ್ಚೆಚ್ಚು ಆಕರ್ಷಣೀಯವಾಗಿದೆ ಅಂತ ಅನ್ನುವಂಥದ್ದು. ಇದೀಗ ಎದ್ದಿರುವಂತ ವಿಚಾರಗಳು ಏನಿದ್ದೇವೆ, ಇದೀಗ ಜಿಲ್ಲಾಧಿಕಾರಿಗಳಿಗೆ ಆ ಒಂದು ಮೇಳಗಳಿಂದ ಹೊರ ಬಂದಿರುವಂತ ಕೆಲವು ನೊಂದು ಹೊರ ಬಂದಿರುವಂತ ಕಲಾವಿದರು ಕೊಟ್ಟಿರುವಂತಹ ಹೇಳಿಕೆಗಳ ಆಧಾರದಲ್ಲಿ ನೋಡುವಾಗ ಕೆಲವೊಂದು ಆಂತರಿಕವಾದ ಆಗಿ ಇದ್ದಂತ ವಿಚಾರಗಳು ಇವತ್ತು ಬಹಿರಂಗಗೊಳ್ತಾ ಇರುವಂತದ್ದು. ಅಂದ್ರೆ 40 ವರ್ಷಗಳಿಗೆ ಮೇಳಗಳು ಬುಕ್ ಆಗ್ತದೆ ಅಂತ ಹೇಳುವುದರ ಬಗೆಗೂ ಕೂಡ ಒಂದಷ್ಟು ಕ್ವಶನ್ ಮಾರ್ಕ್ ಇದೆ. ಇಲ್ಲಿ ರೈಲ್ವೆ ಇಲಾಖೆಯಲ್ಲಿ ಇದೆ ಅಲ್ಲ ತಾತ್ಕಾಲ್ ಒಂದು ಯೋಜನೆ, ಒಂದು ವ್ಯವಸ್ಥೆ ಇದೆ. ಈ ತಾತ್ಕಾಲ್ ವ್ಯವಸ್ಥೆ ಈ ಕಟೀಲು ಮೇಳಗಳನ್ನು ಬುಕ್ ಮಾಡುವಾಗ ಕೂಡ ಇದೆ ಅಂತ ಅನ್ನುವಂಥದ್ದು. 7,000 ನೀವು ಜಾಸ್ತಿ ಕೊಟ್ರೆ ಈ ಮೇಳಗಳು ನಿಮಗೆ ಎಲ್ಲಿ ಯಾವಾಗ ಹೇಗೆ ಬೇಕಾದ್ರೂ ಸಿಗ್ಲಿಕ್ಕೆ ಸಾಧ್ಯತೆ ಇದೆ ಅಂತ ಅನ್ನುವಂಥದ್ದು. ಆಮೇಲೆ ಬಹಳ ನಿಜವಾಗಿಯೂ ಕೂಡ ನಾವು ಬೇಸರಗೊಳ್ಳಬೇಕಾದ ಪರಿಸ್ಥಿತಿ ಏನಂದ್ರೆ ಕಲಾವಿದರಿಗೆ ನೀಡುವಂಥ ವೇತನ 150 ರೂಪಾಯಿಯಿಂದ 400 ರೂಪಾಯಿವರೆಗೆ ಅಂತಂದ್ರೆ ಅವರ ಬದುಕು ಏನು? ರಾತ್ರಿ ಬೆವರು ಸುರಿಸಿ ದುಡಿಯುವಂತ, ಅದ್ರ ಮುಂದೆ ಇರುವಂತ ಕಲಾ ಪ್ರೇಕ್ಷಕರನ್ನ ದಿಗ್ಗೂಢಗೊಳಿಸುವಂತ ಆ ಪ್ರತಿಭಾನ್ವಿತ ಕಲಾವಿದರಿಗೆ ಕೊಡುವಂತ ವೇತನವೋ ಇದು? ಇಲ್ಲಿ EF ಇದೆಯೋ, PF ಇದೆಯೋ ಅಥವಾ ESI ಇದೆಯೋ, ಅವರ ಬದುಕಿಗೆ ಭದ್ರತೆ ಇದೆಯೋ ಎನ್ನುವಂತ ಎಲ್ಲ ಪ್ರಶ್ನೆಗಳು ಬಂದಾಗ ಇವ್ಯಾವುದೂ ಇಲ್ಲ ಅಂತ ಅನ್ನುವಂಥದ್ದು. ಮತ್ತೊಂದು ಪ್ರಶ್ನೆ ಎದುರಾಗಿದೆ. ಬಹುಶಃ ಸಂಬಂಧಪಟ್ಟಂತ ಯಜಮಾನರು ಮುಂದೆ ಸಿಕ್ಕಿದಾಗ ಅವ್ರ ಕೇಳಬಹುದು. ಅವರು IT ಅಂದ್ರೆ
ಇನ್ಕಮ್ ಟ್ಯಾಕ್ಸ್ ಕೂಡ ಇದರ ಬಗ್ಗೆ ಕಟ್ತಾ ಇಲ್ಲ ಅಂತ ಅನ್ನೋದು. ಹಾಗಾಗಿ ಕಲಾವಿದರು ಇಷ್ಟಿದ್ದಾರೆ ಅಂತ ಅನ್ನೋದು ಗೊತ್ತಿದೆ, ಅವ್ರಿಗೆ ಎಷ್ಟು ಸಂಬಳ ಕೊಡ್ತಾ ಇದ್ದಾರೆ ಅಂತ ಅನ್ನೋದಿಲ್ಲ, ಅವರಿಗೆ ಯಾವುದೇ ಭದ್ರತೆಗಳು ಇಲ್ಲ ಅಂತ ಅನ್ನುವಂಥದ್ದು. ಈ ಹಿಂದೆ ಗಂಗಯ್ಯ ಶೆಟ್ಟಿ ಅನ್ನುವಂಥ ಹಿರಿಯ ಕಲಾವಿದರೊಬ್ಬರು ವೇದಿಕೆಯಲ್ಲೇ ಅವರು ಮರಣವನ್ನಪ್ಪಿದಂಥ ಸಂದರ್ಭ, ಅವರಿಗೂ ಕೂಡ ಸರಿಯಾದ ಪರಿಹಾರವನ್ನು ಕೂಡ ಕೊಡ್ಲಿಲ್ಲ. ಮನೆಯವರಿಗೆ ಇಂಥ ಕಲಾವಿದರು ಅಂತ ಅನ್ನೋದಕ್ಕೆ ಅವರಿಗಾದರೂ ಅವರು ಸೇವೆ ನೀಡಿದಂಥದಕ್ಕಾಗಿ ಯಾವುದೇ ರೀತಿಯ ಪರಿಹಾರ ಕೂಡ ನೀಡಲಿಲ್ಲ ಅಂತ ಅನ್ನುವಂಥದ್ದು. ಅಂದ್ರೆ ಇವೆಲ್ಲ ವಿಚಾರಗಳು ಇದೀಗ ಬಹಿರಂಗಗೊಳ್ತಾ ಇರುವಂಥದ್ದು ಕಟೀಲು ಮೇಳಕ್ಕೆ ಸಂಬಂಧಪಟ್ಟ ಹಾಗೆ. ಏನಿದು, ಯಾಕಿದು, ಹಾಗಿದ್ರೆ ಕಟೀಲು ಮೇಳವನ್ನ ಯಾಕೆ ದೇವಳದ ಅಧೀನಕ್ಕೆ, ಮುಜರಾ ಇಲಾಖೆಯ ಅಧೀನಕ್ಕೆ ಒಳಪಡಿಸಬಾರದು ಅನ್ನುವಂಥ ಪ್ರಶ್ನೆ ಈಗ ಎದ್ದಿರುವಂಥದ್ದು. ನಮ್ಮ ಜೊತೆಗೆ ಈ ಬಗೆಗೆ ಬಹಳ ಮುಖ್ಯವಾಗಿ ಇದರ ನೇತೃತ್ವವನ್ನು ವಹಿಸಿದಂತ ಮಾಧವ ಬಂಗೇರ ಕೊಳತ್ತಮಜಲು ಅವರು ಬಂಡೆದ ಕಲಾವಿದರು ಕೂಡ ಹೌದು. ಇದೀಗ ಅವರು ಮತ್ತು ಅವ್ರ ಜೊತೆಗೆ ಒಂದಷ್ಟು ಮಂದಿಯನ್ನು ಸೇರಿಸಿಕೊಂಡು ಈ ಒಂದು ಪ್ರಯತ್ನದಲ್ಲಿ ಇದ್ದಾರೆ. ಜಿಲ್ಲಾಧಿಕಾರಿಗಳು ಈ ಬಗೆಗೆ ಮನವಿಯನ್ನು ಮಾಡಿದ್ದಾರೆ, ಅವರು ನಮ್ಮ ಮುಂದೆ ಇದ್ದಾರೆ, ನಮ್ಮ ಜೊತೆಗೆ ಇದ್ದಾರೆ. ಮಾಧವ ಬಂಗೇರ ಕೊಳತ್ತಮಜರ್ ಅವರಿಗೆ ಸ್ವಾಗತ ಸರ್ ಕಾರ್ಯಕ್ರಮಕ್ಕೆ. ಓಕೆ, ಬಹುಶಃ ಇಷ್ಟು ವಿಚಾರಗಳನ್ನ ನಾನು ನಮ್ಮ ವೀಕ್ಷಕರಿಗೆ ಗೊತ್ತಾಗ್ಲಿ ಅಂತೇಳಿ ಹೇಳಿದೆ. ನೀವು ಕೊಟ್ಟಂತ ಪತ್ರ ಜಿಲ್ಲಾಧಿಕಾರಿಗಳಿಗೆ ಕೊಟ್ಟಿದ್ದೀರಿ. ನನಗೆ ಮೊದಲಾಗಿ ನಾನು ಕೇಳುವಂತ ಪ್ರಶ್ನೆ, ಮಾಧವ ಕೊಳತ್ತಮಜಲು ಅವರಿಗೆ ಏನು ಇಷ್ಟು ಕಟೀಲು ಮೇಳದಲ್ಲಿ ಈಗ ಯಾಕೆ ಈ ಇದು ಬಂತು, ಅಂದ್ರೆ ಪ್ರಶ್ನೆ ಬಂತು, ಈ ಹಿಂದೆ ನಿಮಗೆ ಹುಟ್ಟಿರ್ಲಿಲ್ವಾ ಅಂತ? ಕಟೀಲು ಮೇಳದಲ್ಲಿ ಕಳೆದ 16 ವರ್ಷದಿಂದ ನಾನು ಮಾತೆಯ ಸೇವೆ ಅಂತ ಮಾಡಿಕೊಂಡು ಬಂದವ, ಸಂಬಳದ ಕಡೆ ಗಮನ ಕೊಟ್ಟವಲ್ಲ. ಹಾಗೆಂದುಕೊಂಡು ಹಾಗೆ ನಿಷ್ಠೆಯಿಂದ ಸೇವೆ ಮಾಡಿಕೊಂಡು ಬಂದಂತಹ ನಮ್ಮ ಮಾತಿಗೆ ಬೆಲೆ ಇಲ್ಲದೆ ಹೋಯ್ತಲ್ಲ ಎನ್ನುವಂಥದ್ದು ನಮಗೂ ಬಹಳಷ್ಟು ವೇದನೆ ಉಂಟು. ಕಟೀಲು ಮೇಳದಲ್ಲೇ ಸೇವೆ ಮಾಡ್ತಾ ಇರಬೇಕು ಎನ್ನುವಂತಹ ಆ ಅಭಿಪ್ರಾಯದಿಂದಲೇ ನಾನು ಕಟೀಲು ಮೇಳವನ್ನು ಸೇರಿಕೊಂಡವ. ಎಷ್ಟು ಮಂದಿ ನನ್ನನ್ನು ಒಪ್ಪಿದ್ದಾರೆ ಅಂತ ಗೊತ್ತಿಲ್ಲ, ಅಂತೂ ನಾನು ಬಹಳ ನಿಷ್ಠೆಯಿಂದ ಆ ಸೇವೆ ಮಾಡಿಕೊಂಡು ಬಂದವ. ಈ ಸಮಯದಲ್ಲಿ ಕಟೀಲು ಮೇಳದಲ್ಲಿ ನಮಗೆ ತಿರುಗಾಟಕ್ಕೆ ಅವಕಾಶ ಇಲ್ಲದೇ ಹೋಯ್ತಲ್ಲ, ಇನ್ನಾದರೂ ಕರೆದಾರು ಎನ್ನುವ ಹಾಗೆ ನಾವು 3 ತಿಂಗಳು ಅದಕ್ಕೆ ಬೇಕಾಗಿ ನಾವು ಸಮಯವನ್ನು ವ್ಯಯ ಮಾಡಿದೆವು. ಆದರೂ ಆ ಕಡೆಯಿಂದ ಕರೆ ಬಾರದೇ ಇರುವ ಕಾರಣ ಇನ್ನು ಯಾವತ್ತೂ ಯಾವ ಕಲಾವಿದರಿಗೂ ಇಂತಹ ಒಂದು ಅನ್ಯಾಯ ಆಗಬಾರದು. ಈಗ ನಮ್ಮ ದೇಶಕ್ಕೆ ಸ್ವಾತಂತ್ರ್ಯ ಸಿಕ್ಕಿ 70 ವರ್ಷಗಳು ಕಳೆದು ಹೋಯಿತು, ಆದರೂ ಕಟೀಲು ಮೇಳದಲ್ಲಿ ಜೀತದಾಳು ಪದ್ಧತಿ ಒಂದು ಉಂಟಲ್ಲ, ಯಾಕೆ ಹೀಗಾಗ್ತಾ ಉಂಟು? ನಾನು ಕೇಳುವಂತ ಪ್ರಶ್ನೆ, ಇಲ್ಲಿ ಅವರು ನಿಮ್ಮನ್ನು ಮೇಳದಿಂದ ಹೊರಗಿಡ್ಲಿಕ್ಕಿದ್ದಂತ ಕಾರಣಗಳು, ನಮ್ಮ ಈ ಭಾಗವತರ ಇದ್ರು, ಪಟ್ಲ ಭಾಗವತರ ಅಡಿಯಲ್ಲೇ ನಾವು ಇರಬೇಕು, ಬೇರೆ ಮೇಳಕ್ಕೆ ನಮ್ಮನ್ನು ಕಳಿಸಬಾರದು ಅನ್ನುವಂತ ನಿಮ್ಮ ಹಕ್ಕೊತ್ತಾಯಗಳು ಎಷ್ಟು ಸರಿ? ಕಟೀಲು ಮೇಳ ಹೊರಡುವುದಕ್ಕೆ 1 ವಾರಕ್ಕೆ ಮುಂಚೆ ಈ ಒಂದು ವಿಷಯ ಪ್ರಸ್ತಾಪ ಆಗಿತ್ತು. ಕಟೀಲು ಮೇಳದ 5ನೇ ಮೇಳದಿಂದ ಭಾಗವತರು 4ನೇ ಮೇಳಕ್ಕೆ ವರ್ಗಾಯಿಸ್ತಾರೆ ಎನ್ನುವಂತಹ ವಿಷಯ. ಇದನ್ನು ಕಲಾವಿದರ ಒಟ್ಟುಗೂಡಿ ಒಂದು ವ್ಯವಸ್ಥಿತವಾಗಿ ಹೇಳುತ್ತಾ ಇದ್ರೆ ನಾವು ಅದನ್ನು ಪ್ರಾಮಾಣಿಕವಾಗಿ ಒಪ್ಪುತ್ತಾ ಇದ್ದೆವು. ನಮಗೆ ಗೊತ್ತೇ ಇರಲಿಲ್ಲ, ಸೇವೆ ಆಗುವುದಕ್ಕೆ 2 ದಿವಸಕ್ಕಿಂತ ಮುಂಚೆ ಗೊತ್ತಾಯಿತು. ನಾವು ಅವರೊಟ್ಟಿಗೆ ಇದ್ದ ಕಾರಣ ನಾವು ಮನಸ್ಸಿನ ಅಭಿಪ್ರಾಯಗಳನ್ನು ಹೇಳಿದ್ದೇ ವಿನಃ ನಮ್ಮ ಹೋರಾಟ ಅಲ್ಲ, ನಮಗೆ ಆ ಭಾಗವತರು ಬೇಕು ಇಷ್ಟನ್ನು ನಾವು ಹೇಳಿದ್ದೇ ವಿನಃ ಬಂಡಾಯ ಹೇಳುವಂತಹ ಉದ್ದೇಶವೂ ಇರಲಿಲ್ಲ. ಕಟೀಲು ಮೇಳಕ್ಕೆ ಅಪಚಾರ ಮಾಡುವುದಾಗ್ಲಿ ಅಂತಹ ಉದ್ದೇಶದಿಂದ ನಾವು ಹೇಳಿದ್ದೇ ಅಲ್ಲ, ನಮ್ಮ ಮನಸ್ಸಿನ ಅಭಿಪ್ರಾಯವನ್ನು ನಾವು ಹೇಳಿದ್ದು, ಹಂಚಿಕೊಂಡದ್ದು. ಈ ವಿಷಯದಲ್ಲಿ ಯಜಮಾನರು ಅದಕ್ಕೆ ಸಂಬಂಧಪಟ್ಟವರು ನಮ್ಮನ್ನು ಕರೆದು ಮಾತಾಡಿಸ್ತಿದ್ರೆ ಈ ಪ್ರಕರಣ ಚೆನ್ನಾಗಿ ತಿಳಿಗೊಳ್ತಾ ಇತ್ತು, ಒಂದು ವ್ಯವಸ್ಥೆ ಆಗ್ತಾ ಇತ್ತು. ಕರೆದು ಹೇಳಿ ತೆಗೆದುಕೊಳ್ಳಿಲ್ಲ ಮತ್ತು ಕೂಡ ನಿಮ್ಮನ್ನು ಮಾತನಾಡುವಂತಹ ಸೌಜನ್ಯವನ್ನು ಯಜಮಾನರು ತೋರಿಸಿಲ್ಲ. ಯಜಮಾನರಲ್ಲಿ ಮಾತನಾಡುವಂತಹ ಅರ್ಹತೆ ಉಳ್ಳವರು ಯಾರು, ಅವರ ಬಳಿಗೆ ಹೋದರೂ ನಮ್ಮನ್ನು ಮಾತನಾಡಿಸುವಂತಹ ವ್ಯವಧಾನವನ್ನು ಸೌಜನ್ಯವನ್ನು ತೋರಿಸಲಿಲ್ಲ. ಹಾಗಾಗಿ ಪ್ರಕರಣ ಇಷ್ಟು ದೊಡ್ಡದಾಯಿತು. ಖಂಡಿತ ನಮಗೆ ದುರುದ್ದೇಶ ಇಲ್ಲವೇ ಇಲ್ಲ. ಅದರಿಂದ ಮುನಿಸಿಕೊಂಡು ಇದೀಗ ನೀವು ಜಿಲ್ಲಾಧಿಕಾರಿ. ಹೌದು, ಖಂಡಿತ ಇನ್ನು ಯಾವತ್ತೂ ಕಲಾವಿದರಿಗೆ ಹೀಗಾಗಬಾರದು ಅಂತ. ಏನ್ ನಿಮ್ಮ ಉದ್ದೇಶ ಏನು ಅಂದ್ರೆ, ಇಲ್ಲಿ ಒಂದಷ್ಟು ಅಂಶಗಳನ್ನ ನಾನು ಈಗಲೇ ಹೇಳಿದ್ದೇನೆ. ಅಂದ್ರೆ ಕಟೀಲು ಮೇಳವನ್ನ ಏಲಂ ಆಗಬೇಕು ಅಂತ ಅನ್ನುವಂಥದ್ದನ್ನು ನೀವು ಹೇಳಿದ್ರೆ, ಏನಿದು ಏಲಂ ಅಂದ್ರೆ ಏನು? ಈಗ ಕಟೀಲು ಮೇಳಕ್ಕೆ ನಿವ್ವಳ ಲಾಭ ಉಂಟು, 70,000 ಹತ್ತಿರ ವೀಳ್ಯ ಉಂಟು. ಈ ವೀಳ್ಯದಲ್ಲಿ ಕಲಾವಿದರಿಗೆ ದುಡಿಯುವಂತಹ ಕಲಾವಿದರಿಗೆ, ರಾತ್ರಿ ಇಡೀ ಶ್ರಮ ವಹಿಸುವಂತಹ ಕಲಾವಿದರಿಗೆ ಅದಕ್ಕೆ ಒಪ್ಪುವಂತಹ ಸಂಬಳ ದೊರೆಯುತ್ತಾ ಇಲ್ಲ. ನನಗೆ ಅದು ಬೇಕು, ಈ ವೀಳ್ಯ ಅನ್ನುವಂಥದ್ದು. ನಮ್ಮಲ್ಲಿ ಅಂದ್ರೆ ಯಕ್ಷಗಾನದ ಭಾಷೆಯಲ್ಲಿ ಅದನ್ನು ವೀಳ್ಯ ಅಂತ ಹೇಳ್ತಾರೆ ಪ್ರದರ್ಶನಕ್ಕೆ ಕರೆಯುವಾಗ. ಸುಮಾರು 70,000 ಅಂದ್ರೆ ಒಂದು ಪ್ರದರ್ಶನಕ್ಕೆ. ಹೌದು, 70,000. ಓಕೆ, ಆ 70,000ವನ್ನು ತಂಡ ಇದಕ್ಕೆ ಇವರಿಗೆ ಕೊಡಬೇಕು ಅಂತ. ಓಕೆ ಓಕೆ, ಎಸ್, ಅದನ್ನ ಅವರು ಕೊಟ್ಟು ಅದನ್ನ ಮಾಡಿಸ್ತಾರೆ ಅಂತ ಅನ್ನುವಂಥದ್ದು. ಓಕೆ, ಇಲ್ಲಿ ಸಮಸ್ಯೆಗಳೇನಾಯ್ತು ಅಂತ, ಸಮಸ್ಯೆಗಳೇನಾಯ್ತು ಅಂತ? ಈಗ ಇಷ್ಟು ಲಾಭ ಇದ್ದರೂ ಕಲಾವಿದರಿಗೆ ಸರಿಯಾದಂತಹ ಸಂಬಳ ಇಲ್ವಲ್ಲ. ಈಗ 70,000 ವೀಳ್ಯ ಅಂತ ಹೇಳಿದ್ರೆ 6 ಮೇಳದಿಂದ ಎಷ್ಟಾಯ್ತು ಸರ್? 4.2. ಹೌದು ಹೌದು. ಈ 4.25 ಲಕ್ಷ ಇಷ್ಟು ವೀಳ್ಯ ಮೇಳಕ್ಕೆ ಒದಗಿ ಬಂದರೂ ಕೂಡ
ಸಂಬಳದಲ್ಲಿ ಇಷ್ಟು ವ್ಯತ್ಯಾಸ ಯಾಕೆ ಅಂತ ನಮ್ಮ ಅಭಿಪ್ರಾಯ. ಸಂಬಳ ಅಂದ್ರೆ ಎಷ್ಟರಿಂದ ಎಷ್ಟು ಸಿಗ್ತದೆ ಸಾಧಾರಣ ಅದು ಅಂದ್ರೆ ನಮಗೆ 6 ತಿಂಗಳಿಗೆ ಒಟ್ಟು ಮೊತ್ತ ಅಂತ ಕೊಡುವುದು. ನನಗೆ ಕಳೆದ ವರ್ಷ ನಾನು 16 ವರ್ಷ ಸರ್ವಿಸ್ ಮಾಡಿದವ. ತಿಂಗಳಿಗೆ ವೇತನ ಇಲ್ಲ, ತಿಂಗಳಿಗೆ ವೇತನ ಇಲ್ಲ. ಅದು 6 ತಿಂಗಳಿಗೊಮ್ಮೆ, ಅದರ ಲೆಕ್ಕಾಚಾರ ಎಲ್ಲ 6 ತಿಂಗಳಿಗೊಮ್ಮೆ. ಸೇವೆ ಕಳೆದ ಮರುದಿವಸ ಅದು ಕೊಡ್ತಾರೆ, ಅಡ್ವಾನ್ಸ್ ರೂಪದಲ್ಲಿ ಕೊಡ್ತಾರೆ. ಎಷ್ಟು ಬೇಕೋ ತಗೊಳ್ಬಹುದು, ಅದನ್ನ ಮತ್ತೆ ಕೊನೆಗೆ ಲೆಕ್ಕ ಮಾಡ್ತಾರೆ. ಅಂತೂ ನಮಗೆ ಒಟ್ಟು ಮೊತ್ತ 6 ತಿಂಗಳಿಗಂತ ಇರುವುದು. ಸರಿ ಸರಿ. ನನಗೆ 72,000 ಇತ್ತು 16 ವರ್ಷ ಸರ್ವಿಸ್ ಮಾಡಿದವನಿಗೆ. ಹಾಗೆ ಒಂದೊಂದು ಹೌದು, ಒಬ್ಬೊಬ್ಬರಿಗೆ ಒಂದೊಂದು ತರ ಉಂಟು. ಇಲ್ಲಿ ವೇತನ ಸುಮಾರು 150ರಿಂದ 400 ರೂಪಾಯಿವರೆಗೆ. ಕಾರ್ಮಿಕರಿಗೆ ಸಾಧಾರಣ 200 ಹತ್ತಿರ ಬೀಳ್ಬಹುದು. ನಮಗೆ ಒಂದು 400 425 ಹಾಗೆ ಅಂದಾಜು ಮೊತ್ತ ಹೇಳ್ಬಹುದು. ನಿಮ್ಮ ದುಡಿಮೆಯ ಅವಧಿಗಳು ಎಷ್ಟಾಗ್ತದೆ ಸಾಧಾರಣ? ಎಷ್ಟು ಗಂಟೆಯಿಂದ ಎಷ್ಟು ಗಂಟೆಗೆ ಅಂತ? ಅದು ಪ್ರಸಂಗದ ಮೇಲೆ ಅನ್ವಯ ಆಗಿರ್ತದೆ. ಈಗ ದೇವಿ ಮಹಾತ್ಮ ಪ್ರಸಂಗ ಆದರೆ ನಾನು ಆ ಪ್ರಸಂಗದಲ್ಲಿ ವಿಷ್ಣು ಪಾತ್ರ ಮಾಡುವವ. ಚೌಕಿಗೆ 8 ಗಂಟೆಗೆ ತಲುಪಿದ್ರೆ ಆ ಪಾತ್ರ ಮುಗಿಯುವಾಗ ಸಾಧಾರಣ ಹತ್ತಿರ 3 ಗಂಟೆ ಆಗ್ತದೆ. ಆ ಪಾತ್ರ ಮುಗಿದ ಬಳಿಕ ಪುನಃ ಸುಗ್ರೀವನ ಪಾತ್ರ ಮಾಡಬೇಕು. ಅಲ್ಲ, ಎಷ್ಟೇ ಪಾತ್ರ ಬಂದ್ರೆ ಅದನ್ನು ಬಹಳ ತೃಪ್ತಿಯಿಂದ ಸ್ವೀಕರಿಸುವರು ನಾವು. ಸಂಬಳದ ಬಗ್ಗೆ ನಾವು ಆ ಸಮಯದಲ್ಲಿ ಯೋಚಿಸುವವರೆಲ್ಲ ಪ್ರೇಕ್ಷಕರಿದ್ದಾರೆ, ಅಭಿಮಾನಿ ದೇವರುಗಳು. ಆದ್ರೆ ಇಲ್ಲೊಂದು ಬದುಕು ಅನ್ನುವಂಥದ್ದು. ಹೌದು ಹೌದು. ನೀವು ಆಶ್ರಯಿಸಿಕೊಂಡಿದ್ದೀರಿ. ಹೌದು ಸರ್. 6 ತಿಂಗಳು ಅಂದ್ರೆ ಇನ್ನೊಂದು 6 ತಿಂಗಳು ಏನ್ ಮಾಡಬಹುದು? ಇನ್ನೊಂದು ಎಲ್ಲೋ ಕೃಷಿ ಇದ್ರೆ ಸರಿ, ಆದ್ರೂ ಅದು ಈಗ ಇಲ್ಲ ಅಂತ ಅಂದ್ರೆ ಒಟ್ಟಿನಲ್ಲಿ ನಿಮ್ಮ ಬದುಕು ಅಂತ 6 ತಿಂಗಳಿಗೆ ನಮಗೆ ಯಕ್ಷಗಾನದ ಪ್ರಸಂಗದಲ್ಲಿ ಅದನ್ನು ವೃತ್ತಿಯನ್ನಾಗಿ ನೀವು ಸ್ವೀಕಾರ ಮಾಡಿಕೊಂಡಿದ್ದೀರಿ ಎಲ್ಲರೂ ಅಂತ ಅನ್ನುವಂಥದ್ದು. ಓಕೆ, ಇನ್ನಷ್ಟು ಮಾಹಿತಿಗಳನ್ನು ಪಡೆದುಕೊಳ್ಬೇಕು. ಸಣ್ಣ ಬ್ರೇಕ್ನ ಬಳಿಕ ಮತ್ತೆ ಈ ಒಂದು ಸಂವಾದ ಮುಂದುವರೆಯುತ್ತದೆ. ಮೇಳವನ್ನು ಏಲಂ ಮಾಡಬೇಕು. ಮತ್ತೊಮ್ಮೆ ಸ್ವಾಗತ. ಕಟೀಲು ಮೇಳ ಏಲಂ ಆಗಲಿದೆಯೇ ಅನ್ನುವ ಪ್ರಶ್ನೆ, ಬಹಳ ಬಲವಾದಂಥ ಕೆಲವು ಹೇಳಿಕೆಗಳು ಮುಂದಿರುವುದರಿಂದ ಈ ಚರ್ಚೆ. ನಮ್ಮ ಜೊತೆ ಹಿರಿಯ ಕಲಾವಿದರು, ಕಟೀಲು ಮೇಳದ ಮಾಜಿ ಕಲಾವಿದರು ಆಗಿರುವಂಥ ಮಾಧವ ಬಂಗೇರ ಕೊಳತ್ತ ಮಚ್ಚಲು ಇದ್ದಾರೆ. ಈಗಾಗಲೇ ನಾವು ಮಾತಾಡ್ತಿದ್ವಿ ಮಾಧವ ಬಂಗೇರವರು. ಈಗ ನೀವೊಂದು 70,000 ಅಂತ ಹೇಳಿದ್ರೆ ಒಂದು ವೀಳ್ಯ ಕೊಡೋದಾಗಿದ್ರೆ, ಅಂದರೆ ಇದು ಇಡೀ ಯಕ್ಷಗಾನ ಮೇಳಗಳಲ್ಲಿ ಅತ್ಯಧಿಕ ವೀಳ್ಯ ಪಡೆದುಕೊಳ್ಳುವಂತ ಮೇಳ ಅಂತ ಹೇಳ್ಬೋದಾ? ಸುಮಾರು ಒಂದು ಎಷ್ಟು ಕಲಾವಿದರಿದ್ದಾರೆ ಕಟೀಲಲ್ಲಿ, ಎಷ್ಟು ತಿರುಗಾಟಗಳು, ಏನು ಸ್ವಲ್ಪ ವಿವರ ಹೇಳ್ಬೋದು? ಕಲಾವಿದರು ಕಾರ್ಮಿಕರು ಸೇರಿ ಒಂದು 50ರಿಂದ 55, ಒಂದು 20 ಮಂದಿ ಕಾರ್ಮಿಕರು ಇರಬಹುದು. ಹಾಗೆ ಒಟ್ಟಾರೆಗೆ 6 ಮೇಳಗಳಲ್ಲಿ ಸಾಧಾರಣ 350ರಿಂದ 380 ಅಂದಾಜು. ಸಾಧಾರಣ ಒಂದು ವರ್ಷದಲ್ಲಿ ಎಷ್ಟು ತಿರುಗಾಟ? ಒಂದು ಮೇಳಕ್ಕೆ 180 ಆಟ ಆಗ್ತದೆ. ಒಂದು ಮೇಳಕ್ಕೆ 180 ಇಂಟು 6 ಅಷ್ಟು ಇದಾಗ್ತದೆ, ಪ್ರಸಂಗಗಳು ಆಗ್ತದೆ ಅಂತ. ಇಲ್ಲಿ ಜೊತೆಗೆ ಇದು ಕಲಾವಿದರುಗಳಿಗೆ ಈ ಕವರ್ನಲ್ಲಿ ದುಡ್ಡು ಕೊಡ್ತಾರೆ, ಒಂದು ರೀತಿಯಲ್ಲಿ ಗೌರವಪೂರ್ವಕವಾಗಿ ಕೊಡುವಂಥದ್ದು ಅಂತ ಅನ್ನುವಂಥದ್ದು. ಇದೇ ಒಂದು ಜೀವನಾಧಾರ ಅಂತ ಅನ್ನುವಂಥದ್ದು ನಂಬಬಹುದಾ, ಅಥವಾ ಅದರ ಮೇಲೆ ಇದೊಂದು ಮತ್ತೆ ಒಂದು ಹೊರೆ ಅನ್ನುವಂಥ ರೀತಿಯಲ್ಲಿ ಆಗುವುದಿಲ್ವ ಸಂಘಟಕರಿಗೆ ಅಂತ? ಸೇವೆ ಕೊಡುವ ಕಲಾವಿದರ ಮೇಲಿನ ಪ್ರೀತಿಯಿಂದ, ಕಲಾವಿದರ ಮೇಲಿನ ಗೌರವದಿಂದ ಸೇವಾಕರ್ತರು ನಮಗೆ ಆ ಕವರ್ ರೂಪದಲ್ಲಿ ಹಣ ಕೊಡ್ತಾರೆ. ಒಂದರ್ಥದಲ್ಲಿ ನಮಗೂ ಆ ಹಣವು ಸ್ವಲ್ಪ ಆಧಾರ ಆಯ್ತು. ಇಲ್ಲದೆ ಹೋದ್ರೆ ಬರೀ ಕಟೀಲು ಮೇಳದ ಸಂಬಳದಲ್ಲಿ ದಿನ ನಡೆಸೋದು ಬಹಳ ಕಷ್ಟ. ನಿಮ್ಗೆ ಗೊತ್ತುಂಟಲ್ಲ, ಈಗ ಸ್ಪರ್ಧಾತ್ಮಕ ಯುಗ. ಅಲ್ಲ, ಇದನ್ನ ಎಲ್ಲೋ ಆಡಳಿತ ಮಂಡಳಿ ಅಂದ್ರೆ ಯಜಮಾನರು ಇದನ್ನು ಪ್ರಶ್ನೆ ಮಾಡ್ಲಿಲ್ವಾ, ಕವರಲ್ಲಿ ಕೊಡಬಾರದು ಅಂತ ಅನ್ನುವಂಥದ್ದೇನಾದ್ರು? ಇಲ್ಲ, ಅದನ್ನು ಅವರು ಬಹಳ ಇದರಿಂದ ಸ್ವೀಕರಿಸಿದ್ದಾರೆ. ಕವರ್ ಕೊಡುವಂತಹ ವ್ಯವಸ್ಥೆ ಒಳ್ಳೆಯದಂತ. ಯಾಕಂತ ಹೇಳಿದ್ರೆ ನಮಗೆ ಒಂದು ಕಡೆಯಲ್ಲಿ ಸಂಬಳವೂ ಕಡಿಮೆ, ಈಗ ಸೇವಾಕರ್ತ ಈ ರೂಪದಲ್ಲಾದರೂ ಕಲಾವಿದರಿಗೆ ಸಿಗ್ತದಲ್ಲ, ಆ ಅಭಿಮಾನ ಅವರಿಗೂ ಇತ್ತು. ಇಲ್ಲಿ 40 ವರ್ಷಗಳಿಗೆ ಆಗುವಷ್ಟು ಮೇಳಗಳು ಬುಕ್ ಆಗಿದ್ದಾವೆ ಅಂತ ಏನು ಹೇಳಲಾಗ್ತಾ ಇದೆ, ಇದನ್ನು ನಂಬಬಹುದಾ ಅಂತ? ಆ ಬಗ್ಗೆ ನಾವು ಹೇಳೋದು ಬಹಳ ಕಷ್ಟ ಸರ್. ಅಂದ್ರೆ ಅದರ ಬಗ್ಗಿನ ವಿಷಯಗಳು ನನಗೆ ಗೊತ್ತಿಲ್ಲ. ಅಲ್ಲ, ಇಲ್ಲದಿದ್ದರೆ ತತ್ಕಾಲ ಅನ್ನುವಂಥ ವ್ಯವಸ್ಥೆ ಏನು? 7,000 ಜಾಸ್ತಿ ಕೊಟ್ಟರೆ ನಿಮಗೆ ತತ್ಕಾಲದಲ್ಲಿ ನಾವು ಕೊಡ್ತೇವೆ, ಅಲ್ಲಿ ಯಾವಾಗ ಬೇಕಾದರೂ ಅಂತ ಆಗ್ತದಂತಾದ್ರೆ, ಹಾಗಾದ್ರೆ 40 ವರ್ಷಗಳಿಗೆ ಎಲ್ಲಾ ಮೇಳಗಳಿಗೂ ಬುಕ್ ಆಗಿದೆ ಅಂತ ನಾವು ಹೇಗೆ ಅದನ್ನು ನಂಬಬೇಕು ಅಂತ? ಹೌದು, ಅಲ್ಲ, ಈಗ ಸಾರ್ವಜನಿಕವಾಗಿ ಪ್ರಚಲಿತದಲ್ಲಿರುವುದು ಇಷ್ಟು ಬುಕ್ ಆಗಿದೆ ಅಂತ ನಾವು ಕೂಡ ಅದನ್ನು ಓದಿ ಬಲ್ಲೆವೇ ವಿನಃ ಅದರ ಬಗ್ಗೆ ಸ್ಪಷ್ಟವಾದಂತಹ ಮಾಹಿತಿ ಇಲ್ಲ. ಮತ್ತೆ ಆ ವಿಷಯಗಳಲ್ಲಿ ನಾವು ಚರ್ಚಿಸುವ ಹಾಗೂ ಇಲ್ಲ ಸರ್. ಯಾಕಂತ ಹೇಳಿದ್ರೆ ಅದು ಭಕ್ತಾದಿಗಳು ಹೇಳಬೇಕು, ಸಾರ್ವಜನಿಕರು ಹೇಳಬೇಕು. ಆ ವಿಷಯದಲ್ಲಿ ನಾವೇನಿದ್ರು ಕೂಡ
ಈ ಕಲೆಗೆ ಸಂಬಂಧಪಟ್ಟಂತಹ ವಿಷಯಗಳನ್ನು ಮಾತ್ರ ನಾವು ಹೇಳಬಹುದೇ ವಿನಃ ಆ ವಿಷಯದಲ್ಲಿ ನಮಗೆ ತತ್ಕಾಲ ಅನ್ನುವಂತ ಒಂದು ವ್ಯವಸ್ಥೆ ಉಂಟು ಈ ರೈಲ್ವೆ ಇಲಾಖೆಯಲ್ಲಿ ಒಂದು ತತ್ಕಾಲ ಅಂದ್ರೆ ಟಿಕೆಟ್ ಕೊನೆಯ 2 ದಿನಕ್ಕೆ ಇರುವಾಗ ನೀವು ಹೋಗಿ ಬುಕ್ ಮಾಡಿದ್ರೆ, ಟಿಕೆಟ್ ಬುಕ್ ಮಾಡಿದ್ರೆ ಅಲ್ಲಿ ತತ್ಕಾಲಲ್ಲಿ ಸಿಗ್ತದೆ. ಅದಕ್ಕೆ ಸ್ವಲ್ಪ ರೇಟ್ ಜಾಸ್ತಿ ಕೊಡಬೇಕು. ಇಲ್ಲಿ 70,000 ಪ್ಲಸ್ 7,000 ಜಾಸ್ತಿ ವೀಳ್ಯ ಕೊಡಬೇಕು. ಆಗ ತತ್ಕಾಲ್ನಲ್ಲಿ ನಿಮಗೆ ಯಾವ ಪ್ರಸಂಗ ಬೇಕೋ ಆ ಪ್ರಸಂಗ ಸಿಗ್ತದೆ ಅಂತ ಅನ್ನುವಂತ ವ್ಯವಸ್ಥೆ ಇದೆ. ಅದು ಮಾಡಲಾಗ್ತದೆ ಅಂತ. ಸೊ ಇವೆಲ್ಲ ಇದನ್ನ ನೀವು ಪ್ರಶ್ನೆ ಮಾಡಿದ್ರೆ ಅಂದ್ರೆ ಇಲ್ಲಿ ಈ ಎಲ್ಲ ಈಗ ತತ್ಕಾಲದಲ್ಲಿ ಬರುವಂತದ್ದು ಇದೆಲ್ಲ ಯಾರಿಗೆ ಹೋಗ್ತದೆ? ಯಜಮಾನರಿಗೆ ಹೋಗ್ತದ ಅಥವಾ ದೇವಸ್ಥಾನದ ಆಡಳಿತ ಮಂಡಳಿಗೆ ಹೋಗ್ತದೆ? ನೀವು ಏನಂತ ಪ್ರಶ್ನೆ ಮಾಡಿದ್ರಿ? ಈ ವಿಷಯಗಳನ್ನು ನಾವು ಯಜಮಾನರಲ್ಲಿ ಪ್ರಶ್ನಿಸುವ ಹಾಗಿಲ್ಲ. ಯಾಕಂತ ಹೇಳಿದ್ರೆ ಅದು ಅವರಿಗೆ ಸಂಬಂಧಪಟ್ಟಂತೆ ವಿಷಯ. ನಮಗೆ ಸಂಬಳದಲ್ಲಿ ಏನಾದರೂ ವ್ಯತ್ಯಾಸ ಆದ್ರೆ ನಾವು ಕೇಳಬಹುದು, ನಮಗೆ ಸಂಬಳ ಜಾಸ್ತಿ ಬೇಕು. ಆ ವಿಷಯಗಳನ್ನು ನಾವು ಯಾರಲ್ಲೂ ಪ್ರಶ್ನಿಸುವ ಹಾಗಿಲ್ಲ. ಯಾಕಂತ ಹೇಳಿದ್ರೆ ಆ ಕಮಿಟಿಯ ಬಗ್ಗೆ ನಮಗೆ ಗೌರವ ಉಂಟು, ದೇವಸ್ಥಾನದ ಬಗ್ಗೆ ವಿಶೇಷವಾದಂತಹ ಭಕ್ತಿ ಉಂಟು, ದೇವಸ್ಥಾನದ ಆಡಳಿತ ಕಮಿಟಿಯ ಬಗ್ಗೆ ವಿಶೇಷವಾದಂತಹ ಗೌರವ ಉಂಟು. ಹಾಗಾಗಿ ನಾವು ಆ ಹೊರಗಿನ ಅಂದ್ರೆ ನಮ್ಮ ವಿಷಯ, ಕಲಾವಿದರಿಗೆ ವಿಷಯ ಸಂಬಂಧಪಟ್ಟದ್ದನ್ನು ಮಾತ್ರ ನಾವು ಪ್ರಶ್ನಿಸಬಹುದೇ ವಿನಃ ಇದು ಸಾರ್ವಜನಿಕರಿಗೆ ಸಂಬಂಧಿಸಿದ್ದು, ಭಕ್ತಾದಿಗಳಿಗೆ ಸಂಬಂಧಿಸಿದ್ದು. ಅವರು ಪ್ರಶ್ನಿಸಿದರೆ ಅದಕ್ಕೆ ಸರಿಯಾದ ಉತ್ತರ ಸಿಗಬಹುದು ಏನು. ಓಕೆ, ಇಲ್ಲಿ ಈಗ ಜಿಲ್ಲಾಧಿಕಾರಿಗಳಿಗೆ ನೀವು ಕೊಟ್ಟಿರುವಂತ ಒಂದು ಮನವಿಯಲ್ಲಿ ಏನು ಹೇಳಿದ್ದೀರಿ ನೀವು? ಈಗ ಮೇಳದ ಕಲಾವಿದರಿಗೆ ಸರಿಯಾದಂತಹ ಸಂಬಳ ದೊರೆಯುತ್ತಾ ಇಲ್ಲ, PF ಇಲ್ಲ, ESI ಇಲ್ಲ, ಸರಿಯಾದಂತಹ ಭದ್ರತೆ ಇಲ್ಲ. ಈಗ ಕಟೀಲು ಮೇಳದಲ್ಲಿ ದುಡಿದು ಮರೆಗೆ ಸರಿದಂತಹ ಅದೆಷ್ಟು ಹಿರಿಯ ಕಲಾವಿದರಿದ್ದಾರೆ, ಹೆಸರುವಾಸಿಯಾದಂತಹ ಕಲಾವಿದರಿದ್ದಾರೆ. ಈಗ ಅನಾರೋಗ್ಯದ ಸ್ಥಿತಿಯಲ್ಲಿದ್ದಾರೆ ಅವರು, ಅವರಿಗೆ ಸರಿಯಾದಂತಹ ಒಂದು ವ್ಯವಸ್ಥೆ ಇಲ್ಲ. ಅವರ ಬಗ್ಗೆ ತಿರುಗಿ ನೋಡುವರೇ ಇಲ್ಲ. ಒಮ್ಮೆ ಅವರ ರಂಗಸ್ಥಳದಲ್ಲಿ ಪಾಪ ವೈಭವೀಕರಿಸುವುದಕ್ಕೆ ಬೇಕಾದಷ್ಟು ದುಡಿದಿರ್ತಾನೆ, ಶ್ರಮಜಲ ಸುರಿಸಿರ್ತಾನೆ. ಹಾಗೆಂದುಕೊಂಡು ಈ ರಂಗದಿಂದ ವಿರಮಿಸಿದ ಬಳಿಕ ಅವರ ಬಗ್ಗೆ ಯಾರೂ ಕೂಡ ಕಿಂಚಿತ್ ದಯನ್ನು ತೋರಿಸಿದ್ದಿಲ್ಲ ನನ್ನ ಅಭಿಪ್ರಾಯದಲ್ಲಿ. ಹಾಗಾದ್ರೆ ಏನು ಈ ಕಲೆಗೆ ಬೇಕಾಗಿ ಜೀವನವನ್ನು ಸವಿಸಿದಂತಹ ಕಲಾವಿದರಿಗೆ ಏನು ಭದ್ರತೆ? ಅಂದ್ರೆ ಇಡೀ ಆ ಮೇಳ ಏನಿದೆ ಅಥವಾ ಮೇಳದ ಯಜಮಾನರು ಅಥವಾ ಟ್ರಸ್ಟೋ ದೇವಳವೋ ಯಾವುದು ಯಾರು ಅದನ್ನ ನಡೆಸ್ಕೊಂಡು ಬರ್ತಾ ಇದ್ದಾರೆ, ಅಲ್ಲಿರುವಂತ ಕಲಾವಿದರು ಏನಿದ್ರು ಕೂಡ ಅವರು ಏನು ನಿಗದಿ ಮಾಡುವಂತ ಸಂಬಳ ಇದೆ ಅದನ್ನ ಇಟ್ಕೊಂಡು ಹೋಗ್ತಾರೆ, ಅಲ್ಲಿಗೆ ಮುಗೀತು. ಹೌದು. ಮತ್ತೆ ಅವರ ಬದುಕು ಏನು, ಅವರ ಆರೋಗ್ಯ ಏನು? ಈಗ ಅವರ ಹೇಳಿಕೆಯೂ ಅಷ್ಟೇ, ನಾವು ಯಾವತ್ತೂ ಕಲಾವಿದರನ್ನು ಪರ್ಮನೆಂಟ್ ಆಗಿ ಇಟ್ಟುಕೊಳ್ಳುವುದಿಲ್ಲ, 6 ತಿಂಗಳಿಗೆ ಮಾತ್ರ ಅಂತ. ಇದನ್ನು ಕಲಾವಿದರಿಗೆ ಕೇಳಿದ್ರೆ ಅಯ್ಯೋ ನಮ್ಗೆ 6 ತಿಂಗಳ ದುಡಿಮೆ ಮಾತ್ರ, ಹಾಗಾದ್ರೆ ನಮಗೆ ಏನು ಇಲ್ವಾ ವ್ಯವಸ್ಥೆ ಅನ್ನುವಂತಹ ಪ್ರಶ್ನೆ ಬರುವುದಿಲ್ವಾ? ಹಾಗಾದ್ರೆ ಕಲಾವಿದರಿಗೆ ಇವರು ತೋರಿಸುವಂತಹ ಗೌರವ ಪ್ರೀತಿ ಇಷ್ಟೇ ಅಲ್ವಾ? ಪ್ರಶ್ನಿಸಬೇಕಾದ್ರೆ ನಾನು 150ರಿಂದ ಆರಂಭಗೊಳ್ಳುತ್ತದೆ ಅಂದ್ರೆ ಸಣ್ಣ ಕಲಾವಿದರು ಅಥವಾ ಜೂನಿಯರ್ ಕಲಾವಿದರು ಅಂತ ಹೇಳಿ ಕಾರ್ಮಿಕರಿಗೆ ಅದು 250ರಿಂದ ಪ್ರಾರಂಭ ಆಗಬಹುದು. ಅಲ್ಲಿ ಅತಿ ಹೆಚ್ಚು ಅಂದ್ರೆ 400-450 ಅಲ್ಲಿವರೆಗೆ ಸಿಗ್ತದೆ. ಅದು ಬಿಟ್ರೆ ಬೇರೆ ಯಾವುದೂ ಇಲ್ಲ. ESI ಮಾಡಬೇಕು ಅನ್ನುವಂತ ಒತ್ತಾಯಗಳು ಅಥವಾ ನಮ್ಗೆ ಬೇರೆ ವ್ಯವಸ್ಥೆಗಳು ಸವಲತ್ತುಗಳು ಸಿಗಬೇಕು ಅನ್ನುವಂತ ಒತ್ತಾಯಗಳನ್ನು ಯಾರು ಮಾಡ್ಲಿಲ್ವಾ? ಇಲ್ಲಿ ಈ ಹಿಂದೆ ಆ ವಿಷಯಕವಾಗಿ ಕೆಲವು ಇಡೀ ಒಂದು ಕೇವಲ 6 ತಿಂಗಳು ಮಾತ್ರವಲ್ಲ, ಇಡೀ ಒಂದು ಆ ಮೇಳ ನಮಗೆ ಒಂದು ಏನು ನಮ್ಮ ವೃತ್ತಿಯನ್ನಾಗಿಸಬೇಕಾದಂತ ಅಗತ್ಯತೆ ಇದೆ ಅಂತ ಒಂದು ಒತ್ತಾಯಗಳು ಬರಲಿಲ್ವಾ? ಬಂದಿತ್ತು. ಈ ಹಿಂದೆ ಹಿರಿಯ ಕಲಾವಿದರಾದಂತಹ ದಿನೇಶ್ ಶೆಟ್ಟಿ ಕಾವಳಕಟ್ಟೆ ಅಂತ ಹೇಳಿ ಅವರು ಈ ವಿಷಯಕವಾಗಿ ಬಹಳ ಒತ್ತಾಯಿಸಿದ್ರು. ಮತ್ತೆ ಅದು ಹೇಗೆ ಅಡಿಗೆ ಬಿದ್ದಂತ ಗೊತ್ತಿಲ್ಲ ನನಗೆ. ಅವರಿಗೆ ಬಹಳ ಆಸೆ ಇತ್ತು ಇದರಲ್ಲಿ, ಕಲಾವಿದರಿಗೂ ಸರಿಯಾದ ಭದ್ರತೆ ಬೇಕು, ಈ PF ESI ಅಂತಹ ವ್ಯವಸ್ಥೆ ಬೇಕು, ಇಲ್ಲದ ಕಲಾವಿದರಿಗೆ ಏನುಂಟು. ಅದ್ರ ಬಗ್ಗೆ ಯಾವುದೇ ಮತ್ತೆ ಯಾರು ಆ ಬಗ್ಗೆ ಕ್ರಮ ತಗೊಳ್ಳಿಲ್ಲ, ಅದರ ಬಗ್ಗೆ ಯಾರು ಆಸಕ್ತಿ ವಹಿಸಲಿಲ್ಲ. ಮತ್ತೆ ಆ ಸಮಯದಲ್ಲಿ ಅವರನ್ನು ಬೆಂಬಲಿಸುವವರು ಯಾರು ಇರ್ಲಿಲ್ವಾ ಅಂತ, ಹಾಗೆ ಆ ವಿಷಯ ಅಲ್ಲಿಗೆ ಮುಗಿದು ಹೋಯ್ತು. ನಿಜವಾಗಿ ಹೋರಾಟ ಮಾಡಬೇಕಾದಂತ ವಿಷಯ ಅದು. ಅಂದ್ರೆ ಇಲ್ಲಿ ಹಾಗಾದ್ರೆ ಕಲಾವಿದರಿಗೆ ಕೊಡುವಂತ ವೇತನಗಳ ಬಗ್ಗೆಯೂ ಯಾವುದೇ ಲೆಕ್ಕಾಚಾರ ಇಲ್ವಾ? ಯಾವುದರಲ್ಲಿ ಅಂದ್ರೆ ಲೆಕ್ಕಾಚಾರಗಳು ಇವೆಯಾ ಅಂತ, ಅಂದ್ರೆ ಸಂಬಂಧಪಟ್ಟಂತ ಒಂದು ಇಲಾಖೆಯ ಅಧೀನದ ಒಳಗೆ ಇರುವಂತದ್ದು ಅವರು ಲೆಕ್ಕವನ್ನು ಕೊಡಬೇಕಾಗ್ತದೆ ಇಲಾಖೆಗೆ. ಹಾಗಾದ್ರೆ ಇಲಾಖೆಗೂ ಅವ್ರ ಲೆಕ್ಕಗಳನ್ನು ಕೊಡ್ತಾ ಇದ್ದಾರಾ ಇಲ್ವಾ ಅಂತ, ಎಷ್ಟು ಬರ್ತಾ ಇದೆ, ಇಷ್ಟು ಇದೆ, ಇಷ್ಟು ಲಾಭ ಆಗಿದೆ, ಇಷ್ಟು ನಷ್ಟ ಆಗಿದೆ ಅಂತ ಅನ್ನೋದು ವರದೇನಾದ್ರು ರಿಪೋರ್ಟರ್ ಕೊಡ್ತಾರಾ? ಇಲ್ಲ, ನಮಗೆ ಸಂಬಳ ಕೊಡುವಾಗ ಒಂದು ಬಿಳಿಯ ಹಾಳೆಯಲ್ಲಿ ಇಷ್ಟು ತಗೊಂಡಿದ್ದಿ, ನಿನಗಿಷ್ಟು ಸಂಬಳ, ಉಳಿದದ್ದಿಷ್ಟು ನಿನ್ನ ಬರೀ ಬಿಳಿಯ ಹಾಳೆಯಲ್ಲಿ ಒಂದು ಬರೆದು ಕೊಡ್ತಾರಷ್ಟೇ. ಬೇರೆ ಏನು ಆಧಾರ ನಮಗೂ ಇಲ್ಲ. ನಾವೀಗ ಮೇಳದಲ್ಲಿ ದುಡಿದಿದ್ದೇವೆ ಎನ್ನುವುದಕ್ಕೂ ಒಂದು ಸಾಕ್ಷಿ ಇಲ್ಲ. ನಾವೀಗ 16 ವರ್ಷ ನಾನು ಮೇಳದಲ್ಲಿ ಸೇವೆ ಸಲ್ಲಿಸಿದ್ದೇನೆ, ಬೇಕಾದ್ರೆ ನಮ್ಮ ಸಮ್ಮಾನ ಪತ್ರ ತೋರಿಸಬಹುದಷ್ಟೇ, ವಿನಃ ದಾಖಲೆಗಳಿಲ್ಲ. ಓಕೆ, ನೀವೀಗ ಬೇರೆ ಬೇರೆ ಈ ಕಾರಣಗಳಂದ್ರೆ ಬಹಳ ಸ್ಪಷ್ಟವಾಗಿ ಅಲ್ಲಿ ಕಲಾವಿದರುಗಳನ್ನ ನೋಡಿಕೊಳ್ಳುವಂತ ಸ್ಥಿತಿ ಸರಿಯಾಗಿಲ್ಲ, ಅವರ ವೇತನಗಳಿಲ್ಲ, ಯಾವುದೇ ಸವಲತ್ತುಗಳಿಲ್ಲ, ಅವರಿಗೆ ಭದ್ರತೆಗಳಿಲ್ಲ ಅಂತ ಅನ್ನುವ ಕಾರಣಕ್ಕಾಗಿಯೇ ಇದು ಏಲಂ ಆಗಬೇಕು ಅಥವಾ ಇಲಾಖೆಗಳು ಅದನ್ನು ನೋಡಬೇಕು ಅಥವಾ ದೇವಸ್ಥಾನದ ಆಡಳಿತ ಮಂಡಳಿ ನೋಡಬೇಕು ಅಂತ ಹೇಳುವುದು ಅಥವಾ ಇನ್ನಾವುದು ಕಾರಣವು ಅಂತ?
ಅದೇ ಕಲಾವಿದರಿಗೆ ಸರಿಯಾದಂತಹ ವ್ಯವಸ್ಥೆ ಇಲ್ಲ ಎಂಬ ಕಾರಣದಿಂದಲೇ ಆ ಮೇಳ ಏಲಮಾಗಬೇಕಂತ ಹೇಳುವುದು. ನಮಗೆ ಒಬ್ಬ ಸಮರ್ಥ ಅಥವಾ ಪ್ರಾಮಾಣಿಕ ಪಾರದರ್ಶಕವಾದಂತಹ ವ್ಯವಸ್ಥೆಯನ್ನು ಹೊಂದಿದಂತಹ ಒಬ್ಬ ಯಜಮಾನ ಅಡಿಯಲ್ಲಿ ತಿರುಗಾಟ ಮಾಡಿದ್ರೆ ಎಲ್ಲ ವ್ಯವಸ್ಥೆಗಳು, ಅಂದ್ರೆ ಇದಕ್ಕೆ ಸರ್ಕಾರವು ಮಧ್ಯಪ್ರವೇಶಿಸಬೇಕು. ಆ ಕಾನೂನಿನ ಚೌಕಟ್ಟಿನ ಒಳಗೆ ಆ ಯಜಮಾನ ಇದ್ದು ಸರ್ಕಾರದ ಬಗ್ಗೆ ಆ ಯಜಮಾನನಿಗೆ ಭಯ ಇರಬೇಕು, ನಮ್ಮನ್ನು ಕೇಳುವವರಿದ್ದಾರಂತ. ಅಂತಹ ವ್ಯವಸ್ಥೆ ಅಡಿಯಲ್ಲಿ ಆದರೆ ಎಲ್ಲಾ ಕಲಾವಿದರಿಗೂ ಒಳ್ಳೆ ವ್ಯವಸ್ಥೆ ಆಗ್ತದೆ ಅಂತ ಒಂದು ಅಭಿಪ್ರಾಯದಿಂದ ನಾವು ಹೇಳಿದ್ದೇವೆ ಸರ್. ಓಕೆ ಓಕೆ. ಇಲ್ಲಿ ಒಂದು ಸಂಘಟಕರು ಯಾವುದೇ ಒಂದು ಮೇಳವನ್ನ ನಾವು ಪ್ರಸಂಗವನ್ನ ತೆಗೆದುಕೊಂಡಾಗ ಅವರು 70,000 ವೀಳ್ಯವನ್ನ ಕೊಡಬೇಕು ಅಂತ ಅನ್ನುವಂಥದ್ದು. ಸೊ ಇಲ್ಲಿ ಇದಕ್ಕೆ ಇಂಥದ್ದಕ್ಕೆ ಇಂಥದ್ದು ಇಷ್ಟು ಕಲಾವಿದರಿಗೆ ಇಷ್ಟು, ಅಥವಾ ಅಲ್ಲಿ ಬೆಳ್ಳಿಯ ಇದಿದೆ, ಉಯ್ಯಾಲೆ ಇದೆ, ಅಥವಾ ರಂಗಸ್ಥಳ ಇದೆ, ವಿದ್ಯುತ್ ದೀಪಗಳಿದೆ, ಇದೆಲ್ಲ ಲೆಕ್ಕಾಚಾರಗಳ ಮೇಲೆ ಅದು ಇರ್ತದೋ ಆ ಲೆಕ್ಕಗಳೇನಾದ್ರೂ ಕೊಡ್ತಾವೋ, ಕಲಾವಿದರಿಗೆ ಇಷ್ಟು ವೇತನವನ್ನು ಕೊಡ್ತಾ ಇದ್ದೇವೆ ಅಂತ ಏನಾದ್ರೂ ಕೊಡ್ತಾರೋ, ಇದು ಹೇಗೆ ಅಂತ? ಇಲ್ಲ, ಕಲಾವಿದರಿಗೆ ಇಷ್ಟೊಂದು ವೇತನ ಕೊಡ್ತಾ ಇದ್ದೇವೆ ಅಂತ ಅವರು ಎಲ್ಲಿಯೂ ಹೇಳಿಕೆ ಇಲ್ಲ. ಇಷ್ಟು ಕಲಾವಿದರಿಗೆ ಹೋಗ್ತಾ ಇದೆ ಸಂಬಳ ಅಂತ ಇಲ್ಲ. ಆ ಒಂದು ಲೆಕ್ಕಾಚಾರಗಳು ಬಹುಶಃ ಇರ್ಲಿಕ್ಕಿಲ್ಲ, ಕೊಡ್ಲಿಕ್ಕಿಲ್ಲ. ಇಲ್ಲಿ ಹಾಗಾದ್ರೆ 70,000 ಯಾವ್ದಾವುದಕ್ಕೆ ಅಂತ ಏನಾದ್ರು ಇಲ್ವೇ? ಆಧಾರ ಹೇಳ್ಬೋದು ಸರ್, ಯಾವ್ದಕ್ಕೆ ಎಷ್ಟೆಷ್ಟು ಹೋಗ್ತದೆ ಅಂತ ನಮಗೂ ಗೊತ್ತಿದೆ. ಯಾಕಂತ ಹೇಳಿದ್ರೆ ನಮ್ಮ ಹತ್ತಿರ ಆಟ ಆಡಿಸಿದವರಿದ್ದಾರೆ, ಹಾಗೆ ಕೇಳಿ ಆ ವಿಷಯಗಳನ್ನು ನಾವು ಕೂಡ ಕಲೆ ಹಾಕಿದ್ದೇವೆ. ಯಜಮಾನರಿಗೆ ಇದರಲ್ಲಿ 38,000 ರೂಪಾಯಿ ಹೋಗ್ತದೆ. ಯಕ್ಷಬೋಧಿನಿ ಟ್ರಸ್ಟ್ ಅಂತಿದೆ, ಬಸ್ಸಿನ ವ್ಯವಸ್ಥೆ ಎಲ್ಲ ಮಾಡಿದವರು, ಅವರಿಗೆ 17,400 ರೂಪಾಯಿ ಒಂದು ಯಕ್ಷಗಾನದಲ್ಲಿ ಒಂದು ದಿವಸದ ಒಂದು ಮೇಳದಿಂದ 17,400 ರೂಪಾಯಿ ಹಾಗೆ. ಮತ್ತೆ ಕಲಾವಿದರ ಹಾಗೂ ಕಾರ್ಮಿಕರ ಶ್ರೇಯೋಭಿವೃದ್ಧಿಗೆ ಅಂತ ಹೇಳಿ ಒಂದೊಂದು ಮೇಳದಿಂದ 900 ರೂಪಾಯಿ ಅವರು ಕಲೆಕ್ಟ್ ಮಾಡ್ತಾರೆ. ಒಂದೊಂದು ಮೇಳದಿಂದ ಹೌದು, 6 ಮೇಳದಿಂದ 5,400 ರೂಪಾಯಿ ಆಗ್ತದೆ. ಅದು ಕಲೆಕ್ಟ್ ಮಾಡ್ತಾರೆ. ಅದು ಎಲ್ಲಿ ಹೋಗ್ತದೆ? ಅದು ಆಯಾಯ ಇದಕ್ಕೆ ಹೋಗ್ತದೆ. ಈಗ ಶ್ರೇಯೋಭಿವೃದ್ಧಿ ನಿಧಿಗೆ ಅಂತ ಹೇಳಿ ಅದು ಅಲ್ಲಿ ಇದೆಯಾ? ಅದರ ಪ್ರಯೋಜನಗಳು ಕಲಾವಿದರಿಗೆ ಆದಿದ್ದಿದೆಯಾ ಅಂತ ಹೇಗೆ? ಎಷ್ಟು ಸಿಗ್ತದೆ ಅಂತ ಗೊತ್ತಿಲ್ಲ ಸರ್. ಈಗ ಟ್ರಸ್ಟ್ ಮೂಲಕ ಬಂದಂತಹ ಉಳಿದಂತಹ ಹಣವನ್ನು ಕಲಾವಿದರಿಗೆ ನಾವು ಕೊಡ್ತಾ ಇದ್ದೇವೆ ಅಂತ ಅವರು ಹೇಳ್ತಾ ಇದ್ದಾರೆ. ಟ್ರಸ್ಟ್ಗೆ ಎಷ್ಟು ಹೋಗಬಹುದು ಅಂತ ಅಂದಾಜು ನಿಮ್ಗೆ? ಹತ್ತಿರ 1 ಲಕ್ಷ ಹೋಗ್ತದೆ. 6 ಮೇಳದಿಂದ ಯಕ್ಷಬೋಧಿನಿ ಟ್ರಸ್ಟ್ಗೆ ಹತ್ತಿರ 1 ಲಕ್ಷ ಹೋಗ್ತದೆ. 17,400 ರೂಪಾಯಿ ಹಾಗೆ ಒಂದು ಮೇಳದಿಂದ ಒಂದು ದಿನಕ್ಕೆ 1 ಲಕ್ಷ ಹತ್ತಿರ ಹೋಗ್ತದೆ ಟ್ರಸ್ಟ್ಗೆ ಹೋಗ್ತದೆ. ಅಂದ್ರೆ ಟ್ರಸ್ಟ್ ಇದನ್ನ ನೋಡ್ಬೇಕು, ಅದರ ಖರ್ಚು, ಬಸ್ಸಿನ ಹಾಗೂ ಲಾರಿ, ಜನರೇಟರ್ ವ್ಯವಸ್ಥೆ, ಲೈಟಿಂಗ್ಸ್, ರಂಗಸ್ಥಳ ಅದೆಲ್ಲ ಅದರ ಅಡಿಯಲ್ಲಿ ಬಂತು. ಅದನ್ನ ಅವರು ನೋಡಿಕೊಳ್ಳುವುದು. ಅಂದ್ರೆ ಇಡೀ ಒಂದು ಮೇಳದ ಖರ್ಚನ್ನ ಟ್ರಸ್ಟ್ ನೋಡ್ತದೆಯಾ, ದೇವಾಲಯ ನೋಡ್ತದೆ, ಯಾರು ನೋಡ್ತಾರೆ? ಇಲ್ಲ, ಮೇಳದ ಕಲಾವಿದರ ಸಂಬಳ ಮತ್ತೆ ಅದಕ್ಕೆ ಬೇಕಾದಂತಹ ಬಣ್ಣಗಾರಿಕೆಗೆ ಬೇಕಾದಂತಹ ವೇಷಭೂಷಣಕ್ಕೆ ಬೇಕಾದಂತಹ ವ್ಯವಸ್ಥೆ ಎಲ್ಲ ಅದು ಯಜಮಾನರ ಕಡೆಯಿಂದ ನಡೆಯುವಂತದ್ದು. ಅದು ಅವರಿಗೆ ಸಂಬಂಧಪಟ್ಟದ್ದು. ಸರಿ 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 ಹಾಗೆ. ಸೊ ಇಲ್ಲಿ ಹಾಗಿದ್ದರೆ ದೇವಳ ಮತ್ತು ಮೇಳದ ನಡುವಿನ ಸಂಬಂಧ ಏನು? ಇಲ್ಲಿ ನಡುವೆ ಯಜಮಾನರಿದ್ದಾರೆ, ಹಾಗಾದ್ರೆ ದೇವಳ ಯಜಮಾನರಿಗೆ ಇದು ಬಿಟ್ಟು ಕೊಟ್ಟಿದೆಯಾ? ಪ್ರತಿ ವರ್ಷವೂ ಸೇವೆ ನಡೆಯುವ ದಿವಸ ದೇವರನ್ನು ಮೇಳಕ್ಕೆ ಒಪ್ಪಿಸುವುದು ಆ ದೇವಸ್ಥಾನದ ಕಡೆಯಿಂದ. ಆ ಸಂಬಂಧ ಅದು ಬಲವಾದ ಸಂಬಂಧ. ಮತ್ತೆ ಯಾವ ಸಂಬಂಧ ಇದೆ ಅಂತ ನಮಗೆ ಗೊತ್ತಿಲ್ಲ. ಈಗ ಕೆಲವರು ಹೇಳ್ತಾರೆ ನಮಗೂ ದೇವಸ್ಥಾನಕ್ಕೂ ಮೇಳಕ್ಕೂ ಯಾವ ಸಂಬಂಧವೂ ಇಲ್ಲ, ಈ ವಿಷಯದಲ್ಲಿ ನಮ್ಮನ್ನು ಪ್ರಶ್ನಿಸಬಾರ್ದು ಅಂತ ಕೆಲವರು ಹೇಳ್ತಾರೆ, ಆಡಳಿತ ಕಮಿಟಿಯವರು. ಅಂದ್ರೆ ದೇವಸ್ಥಾನಕ್ಕೂ ಮೇಳಕ್ಕೂ ಸಂಬಂಧ ಇಲ್ಲ ಅಂತ ಹೇಳ್ತಾರೆ. ಹಾಗೆ ಅದನ್ನು ನಾವು ಯಾವ ರೀತಿ ಗ್ರಹಿಸುವುದು ಅಂತ ನಮ್ಗೆ ಗೊತ್ತಿಲ್ಲ ಸರ್. ಎಸ್ ಎಸ್ ಈ ದೇವಾಲಯಕ್ಕೂ ಅಂದ್ರೆ ದೇವಾಲಯಕ್ಕೂ ಮೇಳಕ್ಕೂ ಯಾವುದೇ ಸಂಬಂಧ ಇಲ್ಲ ಅಂತ ಅನ್ನೋದು ಒಂದು ಕಡೆಯಲ್ಲಿ. 5,100 ರೂಪಾಯಿ ಈ ವೀಳ್ಯದಲ್ಲಿ ದೇವಸ್ಥಾನದ ಕಡೆಗೆ ಹೋಗಿ. ನಾನು ಈ ಪ್ರಶ್ನೆ ನಿಮ್ಮ ಹತ್ರ ಕೇಳ್ಬಾರ್ದು. ಈ ಹಿಂದೆ ಎದ್ದಂಥದ್ದು ಅಂದ್ರೆ ಅಲಂಕಾರಗಳ ಬಗೆಗೆ ಎದ್ದಂತ ಒಂದು ಪ್ರಶ್ನೆ. ಅದನ್ನ ದೇವಳದಕ್ಕೆ ಸಂಬಂಧಪಟ್ಟವರೇ ಅದನ್ನು ಪ್ರಶ್ನೆ ಮಾಡಿದ್ರು. ಈ ರೀತಿಯಾದಂತ ಅಲಂಕಾರಗಳು ಔಚಿತ್ಯ ಅಲ್ಲ, ಅದು ಅದ್ಧೂರಿತನ ಆಗ್ತದೆ, ಕಲಾವಿದರುಗಳನ್ನ ಮರೆಮಾಚುತ್ತೆ ಅಂತ ಅನ್ನುವಂಥದ್ದು. ಸೊ ಎಲ್ಲ ಪ್ರಶ್ನೆಗಳು ಬಂದಾಗ ದೇವಳದವರು ಪ್ರಶ್ನೆ ಮಾಡ್ತಾರೆ. ಆದ್ರೆ ಇಂಥ ವೈರುಧ್ಯಗಳು ಬಂದಾಗ ತಾವಿಲ್ಲ ಅಂತ ಹೇಳ್ತಾರೆ ಅಂತಂಥದ್ದು. ಓಕೆ 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 ಎಸ್ ವೀಕ್ಷಕರೇ, ಒಂದು ಸಣ್ಣ ವಿರಾಮ ತೆಗೆದುಕೊಳ್ಬೇಕು. ವಿರಾಮದ ಬಳಿಕ ಮತ್ತೆ ಈ ಸಂವಾದ ಮುಂದುವರೆಯುತ್ತೆ. ಮೇಳವನ್ನು ಏಲಂ ಮಾಡಬೇಕು. ಮತ್ತೊಮ್ಮೆ ಸ್ವಾಗತ ವೀಕ್ಷಕರೇ. ಕಟೀಲು ಮೇಳ ಏಲಂ ಅಂತ ಎದ್ದಿರುವಂಥ ಈ ಪ್ರಶ್ನೆಯ ಮೇಲೆ ಈ ಸಂವಾದ. ನಾನು ಈಗಾಗಲೇ ಮಾಧವ ಬಂಗೇರ ಕೊಳತ್ತ ಮಜ್ಜಲು ಅವರು ಹಿರಿಯ ಕಲಾವಿದರು ಮತ್ತು ಕಟೀಲು ಮೇಳದಲ್ಲಿ ಹಲವಾರು ವರ್ಷಗಳಿಂದ ಅವರ ಸೇವೆಯಲ್ಲಿ ಇದ್ದವರು, ಅವ್ರ ಜೊತೆ ನಾನು ಮಾತನಾಡ್ತಾ ಇದ್ದೆ. ಅಂದರೆ ಇಲ್ಲಿ ಒಂದಷ್ಟು ಪ್ರಶ್ನೆಗಳು ಎದುರಾಗುವಂಥದ್ದು, ಯಾಕೆ ಈಗ ಏಲಂ ಆಗುವಂಥ ಒಂದು ಪ್ರಶ್ನೆಗಳು ಎದ್ದಿದ್ದಾವೆ ಅಂತ.
ಅಂದ್ರೆ ಕಟೀಲು ಮೇಳವನ್ನ ದೇವಳದ ಆಧೀನಕ್ಕೆ ಒಳಪಡಿಸಬೇಕು ಅಥವಾ ಮುಜರಾಯಿ ಇಲಾಖೆ ತೆಗೆದುಕೊಳ್ಳಬೇಕು ಅನ್ನೋ ಪ್ರಶ್ನೆಗಳು ಈಗ ಎದ್ದಿರುವುದರ ಈ ಹಿಂದೆ ನಡೆದಿರುವಂತಹ ಬೇರೆ ಬೇರೆ ಬೆಳವಣಿಗೆಗಳನ್ನು ಕೂಡ ಗಮನಿಸಬೇಕಾಗ್ತದೆ. ಒಂದು ಯಕ್ಷಗಾನ ಪ್ರದರ್ಶನವನ್ನ ತಾವುಗಳು ಸೇವಾಕರ್ತರಾಗಿ ಅದನ್ನು ಮಾಡ್ತೀರಂತಾದಾಗ ಒಂದು ವೀಳ್ಯ ಕೊಟ್ಟು ನೀವು ಒಂದು 70,000 ರೂಪಾಯಿ ನಿಗದಿ ಮಾಡ್ತೀರಾ. ಬೇರೆ ಬೇರೆ ಮೇಳಗಳಿಗೆ ಅದನ್ನ ನಾವು ತುಲನೆ ಮಾಡಿ ನೋಡುವಾಗ ಕಟೀಲು ಮೇಳದ ವೀಳ್ಯದ ದರ ಬಹುಶಃ ಜಾಸ್ತಿ ಆಗಿದೆ. ಅಂದ್ರೆ ಹೌದು ಕೂಡ, ಯಾಕಂದ್ರೆ ಕಲಾವಂತಿಕೆ ಆಗಿರ್ಲಿ ಮತ್ತು ಅದು ಆರಾಧನಾ ಕಲೆ ಕೂಡ ಹೌದು. ದೇವಿ ಮಹಾತ್ಮೆ ಅನ್ನುವಂಥ ಪ್ರಸಂಗಕ್ಕೆ ಇರುವಂತ ಒಂದು ಗೌರವ ಮತ್ತು ಹಿರಿಮೆ ಮತ್ತು ಭಕ್ತಿಯ ಭಾವಗಳು ಕೂಡ ಅದಕ್ಕೆ ಇರುವಂಥದ್ದು. ಆ ಹಿನ್ನೆಲೆಯಾಗಿನೂ ಕೂಡ ಜನ ಬಹಳ ದೊಡ್ಡ ಸಂಖ್ಯೆಯಲ್ಲಿ ಆ ಕಟೀಲು ಮೇಳಗಳನ್ನೇ ಇದು ಮಾಡ್ತಾ ಇದ್ದಾರೆ. ಆಮೇಲೆ ಪ್ರಭಾವಿ ಕಲಾವಿದರುಗಳು, ಆಮೇಲೆ ನುರಿತ ಕಲಾವಿದರುಗಳು ಕೂಡ ಇರುವಂಥದ್ದು ಕಟೀಲು ಮೇಳಕ್ಕೆ. ವರ್ಷಕ್ಕಾಗುವಂತ ವಿಶೇಷವಾದಂಥ ನೈಪುಣ್ಯತೆಯನ್ನು ಪಡೆದುಕೊಂಡು ಬೆಳೀತಾ ಹೋಗ್ತಾರೆ ಕಲಾವಿದರು. ಹಾಗಾಗಿ ಜನರು ಕೂಡ ಹೆಚ್ಚಾಗಿ ಕಟೀಲು ಮೇಳವನ್ನು ಇವತ್ತು ನೆಚ್ಚಿಕೊಂಡಿರುವುದನ್ನು ನೋಡ್ತವೆ. ಹಾಗಾಗಿ ಒಂದು ಮಾತು ಇರುವಂಥದ್ದು, 40 ವರ್ಷಕ್ಕೆ ಆಗುವಷ್ಟು ಪ್ರಸಂಗಗಳು ಅಂದ್ರೆ ಆಗುವಷ್ಟು ಪ್ರದರ್ಶನಗಳು ಈಗಲೇ ಬುಕ್ ಆಗಿದ್ದಾವೆ ಅಂತ. ಈ ನಡುವೆ ತತ್ಕಾಲ್ ಅನ್ನುವಂಥ ಸೇವೆ ಇದೆ. ಆ ಸೇವೆ ಸುಮಾರು 7,000 ಜಾಸ್ತಿ ಕೊಟ್ಟರೆ ಸಿಗ್ತದೆ ಅಂತ ಅನ್ನೋದು ಯಾವ ರೀತಿಯಲ್ಲಿ ನಾನೀಗಾಗಲೇ ಹೇಳಿದಾಗೆ ರೈಲ್ವೆ ಇಲಾಖೆಯಲ್ಲಿ ಇರುವ ನಿಯಮದಂತೆ ಇದು ಕೂಡ ಇದೆ ಅಂತ ಅನ್ನುವಂಥದ್ದು. ಹಾಗಿದ್ರೆ ನೀವು ಹೆಚ್ಚುವರಿ ಹಣ ಕೊಟ್ಟರೆ ಯಾವಾಗ ಬೇಕಿದ್ರು ಯಾವ ಮೇಳಗಳನ್ನು ಬೇಕಿದ್ರು ನೀವುಗಳು ತೆಗೆದುಕೊಳ್ಳಬಹುದು ಅಂತ ಅನ್ನುವಂಥದ್ದು. ಎಸ್, ಇಲ್ಲಿ ಮತ್ತೆ ಕೆಲವು ಪ್ರಶ್ನೆಗಳು, ಬೇರೆ ಬೇರೆ ಪ್ರಶ್ನೆಗಳು ಉದ್ಭವಿಸುವಂಥದ್ದು. ಈಗ ಎದ್ದಿರುವಂಥದ್ದು ಏನಂತ ಹೇಳಿದ್ರೆ, ಕಲಾವಿದರುಗಳಿಗೆ ಕೊಡುವಂಥ ವೇತನವನ್ನು ನೋಡಿದರೆ ಬಹಳ ಬೇಸರ ಎನಿಸ್ತದೆ. ಮತ್ತೆ ಕೇವಲ 6 ತಿಂಗಳಿಗೆ ಆಗುವಷ್ಟು ಮಾತ್ರ. ಏನು ತೀರಾ ಸಣ್ಣ ಕಾರ್ಮಿಕರು 250, 250 ಸುಮಾರು 400-450 ರೂಪಾಯಿ 450 ರೂಪಾಯಿಗಿನ ಒಂದು ದಿನದ ಸಂಬಳವನ್ನ ಪಡಿತಾರೆ. ಆದರೆ ಅದು ಪ್ರಸಂಗ ಇರುವಾಗ ಮಾತ್ರ, ಅದು ಇಲ್ಲದೇ ಇದ್ದಂಥ ದಿನದಲ್ಲಿ ಇಲ್ಲ ಅಂತ ಅನ್ನೋದು. ಅಂದ್ರೆ ಇದೊಂದು ರೀತಿಯಲ್ಲಿ ಕಲಾವಿದರುಗಳು ಕೂಲಿ ಕೆಲಸ ಮಾಡುವಂತ ಪರಿಸ್ಥಿತಿ ಅಲ್ಲವೇ ಅನ್ನೋ ಪ್ರಶ್ನೆ ಕೂಡ ಉದ್ಭವಿಸಬಹುದು. ಹಾಗಿದ್ದರೆ ಉಳಿದ 6 ತಿಂಗಳು ಏನ್ ಮಾಡಬೇಕು? ನಮ್ಮ ಹಿಂದಿನ ಕಾಲದಲ್ಲಿ ನಾವು ಹೇಳ್ತಾ ಇದ್ವು ಕೃಷಿ ಕೆಲಸವನ್ನು ಮಾಡ್ತಾ ಇದ್ರು ಅಂತ. ಆದ್ರೆ ಈಗ ಅದು ಸಾಧ್ಯ ಇದೆಯೇ? ಈ ಪ್ರಶ್ನೆಯನ್ನ ಕೇಳಬೇಕು. ಉಳಿದ ತಿಂಗಳಲ್ಲಿ ಕಲಾವಿದರುಗಳು ಏನ್ ಮಾಡ್ತಾರೆ? 6 ತಿಂಗಳು ಇಲ್ಲಿ ಆಗ್ತದೆ. ಪ್ರಸಿದ್ಧಿ ಪಡೆದಂತಹ ಕಲಾವಿದರಿಗೆ ಕಾರ್ಯಕ್ರಮಗಳು ಸಿಗ್ತದೆ. ಈಗ ಮುಂಬೈಗೂ ಬೆಂಗಳೂರಿಗೂ ಹೋಗುವಂತಹ ಕಾರ್ಯಕ್ರಮ ಅದು 6 ತಿಂಗಳ ಕಾಲ ಸಿಗ್ತದೆ ಅಂತ ಹೇಳುವುದಕ್ಕಾಗುದಿಲ್ಲ. ಒಂದು 25-30-50 ಟೋಟಲ್ 6 ತಿಂಗಳಷ್ಟು ಕಾರ್ಯಕ್ರಮಗಳು ಪ್ರಸಿದ್ಧಿ ಪಡೆದಂತಹ ಕಲಾವಿದರಿಗೆ ಸಿಗ್ತದೆ. ಹಾಗೆಂದುಕೊಂಡು ಪ್ರಸಿದ್ಧಿ ಇಲ್ಲದೇ ಇರುವಂತಹ ಕಲಾವಿದರಿಗೆ ಬದುಕಿಗೆ ಉಪಾಯ ಇಲ್ಲ, ಎಲ್ಲ ಕಡೆಯಲ್ಲಿ ನಡೀತದೆ ಅಂತ ಹೇಳುವುದಕ್ಕಾಗುದಿಲ್ಲ. ಪ್ರಸಿದ್ಧಿ ಪಡೆದಂತಹ ಕಲಾವಿದರು ಸಿಗ್ತದೆ, ಉಳಿದ ಕಲಾವಿದರಿಗೆ ಯಾವುದೇ ಆದಾಯ ಇಲ್ಲ. ಹೀಗೆ ಅಂದ್ರೆ ಬೇರೆ ಯಾವುದೇ ಆದಾಯ ಅಥವಾ ಯಾವುದೇ ಅವರು ಪ್ರೊಫೆಷನ್ ಕೂಡ ಇಲ್ಲ ಅಂತ ಅಲ್ವೇ? ಈ ಹಿಂದೆ ನಾವು ಹೇಳ್ತಾ ಇದ್ವಿ, ಅಂದ್ರೆ ಒಂದು ಪರಂಪರೆ ಆಗಿತ್ತು. ಅದು ಕೃಷಿ ಕೆಲಸವನ್ನು ಮಾಡ್ತಾರೆ ಮಳೆಗಾಲ ಸಂದರ್ಭದಲ್ಲಿ, ಅದು ಬಿಟ್ಟು ಉಳಿದ ತಿಂಗಳಲ್ಲಿ ಯಕ್ಷಗಾನಕ್ಕೆ ಮಾಡ್ತಾ ಇದ್ರು ಅಂತ ಅನ್ನೋದು. ಬಹುಶಃ ಆ ಜಾಯಮಾನ ಈಗ ಇಲ್ವಾ? ಇಲ್ಲ. ಕೃಷಿ ಕೆಲಸ ಮಾಡ್ತಾ ಇದ್ದಂತಹ ಕಲಾವಿದರನ್ನು ನಾನು ಒಟ್ಟಿಗಿರುವಾಗ ನೋಡಿದ್ದೆ. ಅವರಿಗೆ ಈ 6 ತಿಂಗಳು ಕಳೆದ ಕೂಡಲೇ ನಮ್ಮ ಮನೆಯಲ್ಲಿ ಕೃಷಿ ಉಂಟು, ಆ ಮೂಲಕವಾಗಿ ಆದರೂ ದಿನ ಹೋಗ್ತದೆ ಎನ್ನುವಂತಹ ವಿಶ್ವಾಸದಲ್ಲಿದ್ದರು ತುಂಬಾ ಮಂದಿ. ನಾನಿರುವಾಗ ಸಾಧಾರಣ ಹಿರಿಯ ಎಲ್ಲ ಕಲಾವಿದರಿರುವಾಗ ಆ ವಿಷಯಗಳನ್ನು ಗಮನಿಸ್ತಾ ಇದ್ದೆ. ಆದರೆ ಈಗಿನ ಕಾಲದಲ್ಲಿ ಕೃಷಿಯು ಬಹಳ ಕಡಿಮೆ ಆಗಿದೆ. ಈ ಯಕ್ಷಗಾನ ಕಲಾವಿದರಿಗೆ ಆ ಕಲೆಯಲ್ಲೇ ಬದುಕು ಸವಿಸಬೇಕೇ ವಿನಃ ಬೇರೆ ಯಾವುದೇ ಉದ್ಯೋಗಗಳನ್ನು ಅರಸಿಕೊಂಡು ಹೋಗುವ ಹಾಗಿಲ್ಲ. ಹಾಗಾಗಿ 6 ತಿಂಗಳಿಗೆ ಯಾರು ಕೆಲಸ ಕೊಡ್ತಾರೆ? ಈ ಪರಿಸ್ಥಿತಿ ಕಲಾವಿದರುಗಳ ಪರಿಸ್ಥಿತಿಗೆ ಸಂಬಂಧಪಟ್ಟಾಗಿ ಇದು ಕಟೀಲು ಮೇಳಕ್ಕೆ ಮಾತ್ರವೇ, ಉಳಿದ ಕಲಾ ಮೇಳಗಳು ಕೂಡ ಇದೇ ಪರಿಸ್ಥಿತಿ ಇಲ್ವಾ? ಹೌದು, ಉಳಿದ ಮೇಳಗಳಿಗೂ ಉಳಿದ ಮೇಳದ ಕಲಾವಿದರುಗಳಿಗೂ ಇದೇ ಪರಿಸ್ಥಿತಿ. ಟೋಟಲ್ ಯಕ್ಷಗಾನ ಕಲಾವಿದರಿಗೆ ಹೆಚ್ಚಿನವರಿಗೆ ಇಂತಹ ಸ್ಥಿತಿ ನಿರ್ಮಾಣ ಆಗ್ತದೆ. ಕಟೀಲು ಮೇಳ ಅಂತಲ್ಲ, ಮೇಳದ ಕಲಾವಿದರುಗಳು ಪರಿಸ್ಥಿತಿ ಹೀಗೆ 6 ತಿಂಗಳು ಮಾತ್ರ ವೃತ್ತಿ. ಹೌದು, ಆಗ ಅವ್ರು ಏನು ಆದಾಯ ಇರ್ತದೆ ಅಷ್ಟರಲ್ಲೇ ತೃಪ್ತಿ, ಅವರ ಆರೋಗ್ಯ, ಅವರ ಶಾಲೆ ಮಕ್ಕಳ ವಿದ್ಯಾಭ್ಯಾಸ, ಇಡೀ ಮನೆಯ ಬದುಕು ಎಲ್ಲವೂ ಕೂಡ. ಸೊ ಅದರಲ್ಲೇ ಹೋಗ್ಬೇಕಷ್ಟೇ. ಸಾಧ್ಯ ಇದೆಯಾ ಅಂತ ನಿಮ್ಮ ಹತ್ರ ಕೇಳ್ತಾ ಇರೋದು. ಹೌದು ಸರ್, ಅದೇ ಆ ಸಂಬಳದಲ್ಲಿ ದಿನ ನಡೆಸುವುದು ಬಹಳ ಕಷ್ಟ. ಯಾಕಂತ ಹೇಳಿದ್ರೆ ನಿಮಗೆ ಗೊತ್ತುಂಟಲ್ಲ, ಈಗ ಬೆಲೆ ಗಗನಕ್ಕೇರಿದೆ. ಈ ಸಮಯದಲ್ಲಿ ಈ ಸಂಬಳವನ್ನು ಹಿಡ್ಕೊಂಡು ಕಲಾವಿದರು ಬದುಕು ಸವಿಸುವುದು ಬಹಳ ಕಷ್ಟ. ಇಲ್ಲಿ ಎಲ್ಲೋ ರಾತ್ರಿ ಯಕ್ಷಗಾನ ಮಾಡಿಕೊಂಡು ಹಗಲಲ್ಲೂ ಕೆಲಸ ಮಾಡುವವರು ಇರ್ತಾರ? ಕೆಲವು ಮೇಳದಲ್ಲಿ ಇದ್ದಾರೆ. ಈ ಕಟೀಲು ಮೇಳ ಅಂತ ಹೇಳಿದ್ರೆ ಪುರಾಣ ಪ್ರಸಂಗಗಳು ಹೆಚ್ಚಾಗಿರುವ ಕಾರಣ ಕಲಾವಿದರಿಗೆ 2-3 ವೇಷಗಳು ಬರ್ತದೆ. ಆ 3 ವೇಷಗಳನ್ನು ಮಾಡುವ ಕಾರಣ ಇಡೀ ರಾತ್ರಿ ಆ ದುಡಿಮೆಯಲ್ಲಿ ತೊಡಗಿಸಿಕೊಳ್ಬೇಕಾಗ್ತದೆ. ಹೊರಗಿನ ಕೆಲಸಕ್ಕೆ ಹಗಲಲ್ಲಿ ಹೋಗುವುದಕ್ಕಾಗುವುದಿಲ್ಲ. ಬೆರಳಿನಿಕೆ ಕಲಾವಿದರು ಇರಬಹುದು. ಹಾಗೆ ಅಂದ್ಕೊಂಡು ಕೆಲವು ಮೇಳಗಳುಂಟು, ವಾರದಲ್ಲಿ 2-3 ಯಕ್ಷಗಾನಗಳು ಸಿಗ್ತದೆ. ಅಂತಹ ಕಲಾವಿದರು ಬೇರೆ ಉದ್ಯೋಗದಲ್ಲಿರ್ತಾರೆ. ಆ ಉದ್ಯೋಗ ಮುಗಿಸಿ ಮತ್ತೆ ಮೇಳಕ್ಕೆ ಬರ್ತಾರೆ. ಮತ್ತು
ತುಳು ಪ್ರಸಂಗಗಳಲ್ಲೆಲ್ಲ ಈ ಕಲಾವಿದರಿಗೆ ಸ್ವಲ್ಪ ವಿಶ್ರಾಂತಿ ಹೆಚ್ಚಿರ್ತದೆ, ಹಾಗಾಗಿ ಅದನ್ನು ತುಲನೆ ಮಾಡಿಕೊಂಡು ಕೆಲಸಕ್ಕೆ ಹೋಗ್ತಾರೆ. ಓಕೆ ಓಕೆ. ಇನ್ನು ಈ ಒಂದು ಪ್ರಶ್ನೆಯನ್ನು ಯಾರ ಹತ್ರ ಕೇಳಬೇಕಾಗಿದೆ ಆಕ್ಚುಲಿ ಅಂತ, ಸರ್ಕಾರದ ಅಲ್ಲಿ ಕೇಳಬೇಕು ಕಲಾವಿದರುಗಳು ಅಥವಾ ಮೇಳದ ಯಜಮಾನರಲ್ಲಿ ಕೇಳಬೇಕು, ಯಾರ ಹತ್ರ ಕೇಳಬೇಕು ಇದನ್ನು ಅಂತ? ಮೇಳದ ಯಜಮಾನರಲ್ಲಿ ಕೇಳಿದರೆ ಸರಿಯಾದ ಉತ್ತರ ಬರ್ಲಿಕ್ಕಿಲ್ಲ. ಯಾಕಂತ ಹೇಳಿದರೆ ಇಲ್ಲಿ ಇರುವಂತದ್ದು ಒಟ್ಟು ಕಲಾವಿದರುಗಳ ಪರಿಸ್ಥಿತಿ. ಹೌದು ಹೌದು. ನಿಮ್ಮ ಉದ್ದೇಶ ಏನು? ಒಟ್ಟಿನಲ್ಲಿ ಎಲ್ಲಾ ಕಲಾವಿದರಿಗೂ ಒಳ್ಳೇದಾಗಬೇಕು, ಸಂಬಳ ದ್ವಿಗುಣ ಆಗಬೇಕು, ಮತ್ತೆ ಸರಿಯಾದಂತಹ ಭದ್ರತೆ ಬೇಕು, PF ESI ಇಂತಹ ವ್ಯವಸ್ಥೆಗಳು ಬರಬೇಕು. ಅಷ್ಟು ಕೊಡ್ಲಿಕ್ಕೆ ಸಾಧ್ಯ ಇದೆ ಅಂತ ಹೇಳ್ತೀರಿ ನೀವು? ಹೌದು, ಅಷ್ಟು ಮಾಡ್ಬೇಕು, ಅಷ್ಟು ಆಗಬೇಕು. ಕೊಡ್ಲಿಕ್ಕೆ ಸಾಧ್ಯ ಇದೆ? ಸಾಧ್ಯ ಇದೆ, ಖಂಡಿತ ಸಾಧ್ಯ ಇದೆ, ಆಗಬೇಕು. ಯಾಕೆ ಆಗುವುದಿಲ್ಲ? ಆಗದೇ ಇದ್ರೆ ತುಂಬಾ ಮಂದಿ ಪ್ರೇಕ್ಷಕರು ಬಂದು ಯಕ್ಷಗಾನವನ್ನು ಬಹಳ ಚೆನ್ನಾಗಿ ಆಸ್ವಾದಿಸ್ತಾರೆ ನೋಡಿ. ಅದರಲ್ಲಿ ಕಟೀಲು ಮೇಳದ ಬಗ್ಗೆ ವಿಶೇಷವಾದಂತಹ ಭಕ್ತಿ ಗೌರವ ಇಟ್ಟುಕೊಂಡು ಬರ್ತಾರೆ ಪ್ರೇಕ್ಷಕರು. ಆದರೆ ಕಲಾವಿದರ ಬದುಕು, ದುಃಖದ ಬದುಕು ಯಾರಿಗೂ ಗೊತ್ತಿರುವುದಿಲ್ಲ. ಇವೆಲ್ಲ ವಿಷಯಗಳು ಸರಿಯಾಗಿ ಮನನ ಆದರೆ ಗೊತ್ತಾದೀತು ಕಲಾವಿದನ ಬದುಕು ಎಷ್ಟು ಅತಂತ್ರ ಅಂತ. ನಿಜವಾಗಿ ವ್ಯವಸ್ಥೆ ಆಗಬೇಕು. ಇಲ್ಲಿ ಕಟೀಲು ಮೇಳವನ್ನು ಏಲಂ ಮಾಡೋದೋ ಅಥವಾ ಮುಜರಾಯಿ ಇಲಾಖೆಗೆ ಅಥವಾ ಆಡಳಿತ ಮಂಡಳಿಗೆ, ಅಂದರೆ ದೇವಸ್ಥಾನದ ಆಡಳಿತ ಮಂಡಳಿಗೆ ವಹಿಸಿಕೊಡುವುದರಿಂದ ಪರಿಹಾರ ಅಂತ ಹೇಳ್ತೀರಾ ನೀವು? ಮೇಳವನ್ನು ಏಲಂ ಮಾಡಿದರೆ ಒಳ್ಳೆಯದು. ಅಲ್ಲಿ ನಿಂತಹ ಆ ಮೇಳವನ್ನು ನಡೆಸುವಂತಹ ಯಜಮಾನನಿಗೆ ಸರಿಯಾದಂತಹ ನಿರ್ದೇಶದ ಅಗತ್ಯ ಉಂಟು. ಅದು ಸರ್ಕಾರದ ಮೂಲಕವೇ ಆಗಬೇಕು. ಈಗ ಸರ್ಕಾರದ ನಿಯಮಾವಳಿಗೆ ಅನುಗುಣವಾಗಿ ಆ ಚೌಕಟ್ಟಿನ ಒಳಗೆ ಆ ಯಜಮಾನ ಮೇಳವನ್ನು ಮುನ್ನಡೆಸುವ ಆಗಬೇಕು. ಮತ್ತೆ ಕಲಾವಿದನ ಸ್ಥಿತಿಯನ್ನು ಸರಿಯಾಗಿ ಗಮನಿಸಿರುವವನಾಗಬೇಕು. ಹೆಚ್ಚು ಲಾಭ ಬೇಕು ಅಂತ ಹೇಳುವಂತಹ ಉದ್ದೇಶದಿಂದ ಬರುವಂತಹ ಯಜಮಾನರನ್ನು ನಿರೀಕ್ಷೆ ಮಾಡಿದರೆ ಉಳಿದ ಮೇಳಗಳಿಗೂ ಕೂಡ ಇದು ಪರಿಣಾಮ ಬೀರುವುದಿಲ್ವೇ ಅಂತ? ಬೇರೆ ದೇವಸ್ಥಾನಗಳಿಗೆ ಒಳಪಟ್ಟಂತ ಮೇಳಗಳು ಕೂಡ ಇವೆ. ಈಗ ಮಂದರ್ತಿ ಮೇಳ ಇದೆ, ಹೌದು. ಅಲ್ಲಿ ಹೇಗಿದೆ ಪರಿಸ್ಥಿತಿ? ಇದೇ ರೀತಿ ಪರಿಸ್ಥಿತಿ ಇದೆಯಾ? ಅಲ್ಲಿ ಎಲ್ಲ ವ್ಯವಸ್ಥೆಗಳುಂಟು. ಈಗ PF ಆಗಲಿ ESI ಆಗಲಿ ಎಲ್ಲ ವ್ಯವಸ್ಥೆ ಆಗಿದೆ. ಎಲ್ಲ ಹೌದು ಹೌದು ಹೌದು. ಮತ್ತೆ ಅವರದ್ದು ವೀಡ್ಲೆ ಕೂಡ 35,000 ಏನೋ ಇರಬೇಕು. ಕಡಿಮೆ ಇದೆ. ಹೌದು, ಕಡಿಮೆ ಇದೆ. ಅಷ್ಟು ಕಡಿಮೆ ಇದ್ರೂ ಆ ವ್ಯವಸ್ಥೆ ಉಂಟು ಅಲ್ಲಿ. ವರ್ಷ ಇಡೀ ವೇತನವನ್ನು ಕೊಡ್ತಾರೆ. ಮತ್ತೆ ಅಲ್ಲಿ ಮಳೆಗಾಲದಲ್ಲಿ ಕೂಡ ಯಕ್ಷಗಾನ ಉಂಟು. ಈಗ 2 ಮೇಳಕ್ಕೆ ಈಗ ನಡೀತಾ ಉಂಟು. 2 ಮೇಳಗಳು ಅಲ್ಲಿ ಸೇವೆ ನಡೆಸ್ತಾ ಇರ್ತವೆ. 1 ತಿಂಗಳಿಗೆ 2 ಮೇಳ. ಆ 2 ಮೇಳದ ಕಲಾವಿದರಿಗೆ ಸಂಬಳ ಆಯ್ತು. ಮುಂದಿನ ತಿಂಗಳು 2 ಮೇಳ, ಹಾಗೆ 5 ಮೇಳ ಉಂಟಲ್ಲ. ಹಾಗೆ ಅಲ್ಲಿ ಆ ಒಂದು ವ್ಯವಸ್ಥೆ ಆಗಿದೆ. ಮಳೆಗಾಲದಲ್ಲಿ ಒಂದು 2 ತಿಂಗಳು ದುಡಿಯುವಂತಹ ಒಂದು ಅವಕಾಶ ಉಂಟು. ಅಂದ್ರೆ ಆ ಮೇಳ, ಮಂದರ್ತಿ ಮೇಳಕ್ಕೆ ಸಂಬಂಧಪಟ್ಟ ಹಾಗೆ ದೇವಳದ ಆಡಳಿತ ಮಂಡಳಿ ಅಥವಾ ಮುಜರಾಯಿ ಇಲಾಖೆಯ ಒಂದು ಇದೆಯಾ ಅಲ್ಲಿ? ಹೌದು, ಮುಜರಾಯಿ ಇಲಾಖೆಯ ಸುಪರ್ದಿಯಲ್ಲಿ ನಡೆಯುತ್ತೆ. ಸುಪರ್ದಿಯಲ್ಲಿ ಹೌದು ಹೌದು. ಅಲ್ಲಿ ಯಾರು ಇವರಿಲ್ಲ, ಯಜಮಾನರಂತ ಇರಬೇಕು. ಬಹುಶಃ ಆ ಸರ್ಕಾರದ ನಿರ್ದೇಶದಂತೆ ಆ ವ್ಯವಹಾರಗಳನ್ನು ನೋಡಿಕೊಳ್ಳುವುದಕ್ಕೆ ಒಬ್ಬ ಯಜಮಾನ ಅಂತ ಬೇಕಲ್ಲ, ಆ ರೀತಿ ಇರಬಹುದು. ಆ ರೀತಿ ಮಾಡಿದ್ದಾರೆ. ಅಂದ್ರೆ ಇಲ್ಲಿ ಈಗ ಈ ಪರಿಸ್ಥಿತಿಗಳು ಬಂದಾಗ, ಈಗ ಅಂದ್ರೆ ಇಲ್ಲಿ ಏಲಂ ನಡಿಬೇಕು ಅಂದಾಗ ಉಳಿದ ಮೇಳಗಳಿಗೂ ಕೂಡ ಇದು ಪರಿಣಾಮ ಬೀರುವುದಿಲ್ವೇ ಅಂತ? ಅಂದ್ರೆ ಇದು ದೊಡ್ಡ ಮಟ್ಟದಲ್ಲಿ ಉಂಟು. ಈಗ 6 ಮೇಳ, ಮಂದರ್ತಿ 5 ಮೇಳ, ಹಾಗೆ ಉಳಿದ ಮೇಳಗಳು ಹೇಗುಂಟು ಅಂತ ಹೇಳಿದ್ರೆ ಸಾಧಾರಣ 15ರಿಂದ 20 ಮಂದಿ ಕಲಾವಿದರನ್ನು ಹೊಂದಿದಂತಹ ಮೇಳಗಳು. ಓಕೆ ಮಾಧವರೇ, ಒಬ್ರು ಕರೆಯಲಿದ್ದಾರೆ, ಶರತ್ ಅವರು ಬಜ್ಪೆಯಿಂದ. ನಮಸ್ಕಾರ ಶರತ್. ನಮಸ್ಕಾರ ಸರ್. ಏನ್ ಹೇಳ್ತೀರಿ ಸರ್? ಸುಲಟು ಪಾತ್ರಲ್ಲ ಖಂಡಿತ. ಮಾದಾನ ನಮಸ್ತೆ. ನಮಸ್ತೆ ನಮಸ್ತೆ. ಮಾದಾನ ಒಂದು ಏನು ಕಂಪ್ಲೇಂಟ್ ಕೊಡ್ತೀನಿ ಪೂರ ಎತ್ತು ಬುಡ್ತಿನ ಕಲಾವಿದರ ಕೊಡ್ತೀನಿ ಒಂದು ಪೂರ ಅಂದ್ ಎನ್ಮ ಜನ ಬುಡ್ತಿನ ಕಲಾವಿದರು ಪ್ಲಸ್ ಬೇತೆ ಮೇಳೊಡ್ದು ಬುಡ್ತಿನ ಅಂಚಿನ 2 ಕಲಾವಿದರ್ಲ ಸೇರೊಂದು ಒಟ್ಟು 10 ಜನ ಅದೆಂಕ್ಲು DC ಕಂಪ್ಲೇಂಟ್ ಕೊಡ್ತಾ ಇಂಕ್ಲೇಜಿತ ತೂಪಿನ ಮಟ್ಟಿಗೆ ಇಂಕ್ಲೇಜ್ ದೂರನತ್ತು ಮಾದ ನಾನು ಕಟೀಲ ಮೇಲೋಡು ಇಂಚಿನ ಪರಿಸ್ಥಿತಿ ಇಂಗ್ಲೇ ತೋಜಿ ಬಾರಿ ಅಡ್ಡ ಪೊರ್ಲುಡೆ ಮೇಲೆ ನಾಳತ್ತೊಂದುಂಡು ಈಗೆಲ್ಲ ಮಾಪಿನ ಬೋಡ ಈ ವಿಷಯ ಒಳಗಿನ ಗುಟ್ಟು ಶಿವನೇ ಬಲ್ಲ ಎಂಕಲ್ನ ಕಷ್ಟದ ಪಗ ಏರ್ಲ ಸ್ಪಂದಿಸೈಜರಿ ಇತ್ತೆ ಎಂಕ್ಲನ ಬುಡ್ಪುಡಂಚಿನ ಟೈಮಡು ಆ ಸಮಯಡು ಎಂಕ್ಲಿಗೆ ಏರ್ಲ ಸಹಕಾರ ಮಾಡ್ತಿದ್ದಾರೆ ನಿಕಲ್ ಕಾಲು ಎಂಕ್ಲ ರಂಗಸ್ಥಳಡು ತುಯ್ಯಾರು ಸಂತೋಷ ಪಡೆಯರು ಅಂಚ ಬಂದು ಎಂಕಲ್ನ ಅತಂತ್ರ ಸ್ಥಿತಿಗೆ ಏರ್ಲ ಸ್ಪಂದಿಸೈಜಾರು ಇತ್ತೆ ನಿಕಲು ಈ ವಿಷಯ ಪನ್ನಗೆ ಎಂಕಲ್ ದಾದಂತ ಪನ್ಪುನು ಒಟ್ಟುಡು ಕಲಾವಿದರಿಗೆ ಎಡ್ಡಾಪನಂಚಿನ ವ್ಯವಸ್ಥೆ ಎಂಕುಲು ಜೈದನೆ ವಿನಃ ಎಂಕ್ಲೆಡ ಒವ್ವೇ ಒಂದು ದುರುದ್ದೇಶ ಇಜ್ಜಿ ಏರೆಲ್ಲ ತಿರುತು ಮಲ್ಪಡ ಉದ್ದೇಶ ಅತ್ತು ಮಾತಾ ಕಲಾವಿದರಿಗೆ ಎಡ್ಡಾಪನಂಚಿನ ಉದ್ದೇಶ ಜೈದ ಅವು ಆಪುಂಡು ದಯಪಂಡ ಎಂಕುಲು ಅಪ್ಪೆನ ಸೇವೆ ಮಲ್ತೊಂದು ಬೈದಿನಕುಲು ಅಪ್ಪೆನ ಆಶೀರ್ವಾದ ಎಂಕ್ಲಿಗೆ ಏಪಲ ಉಂಡು ಕಟೀಲ್ ದಪ್ಪೆಗೆ ಜೋಕುಲು ಏಪಲ ಮುಟ್ಟ ಎಂಕುಲು ಅರ್ನ ಸೇವೆ ಮಲ್ತಿನಂಚಿನ ಜೋಕುಲು ಅಂಚಾದುಪ್ಪನಾಗ ಅಲ್ಲಿನ ಆಶೀರ್ವಾದ ಎಂಕಲೆ ಉಂಡು ಪನ್ಪನ ವಿಶ್ವಾಸಡು ಅಲ್ಪನೆ ಕಣ್ಣನೀರು ಪಾಡದು ಎಂಕುಲು ಈ ಬೇಲೆ ಜೈದಿನಿ ಖಂಡಿತ ಆಶೀರ್ವಾದ ಉಪ್ಪು ಅನ್ಪನಂಚಿನ ವಿಶ್ವಾಸ ಎಂಕುಂಡು ಅಂದು ಮಾತನ ಅದು ಖಾಲಿ ಕಟೀಲು ಮೇಲನೆ ಸೀಮಿತ ಮಾಡ್ಬಿಟ್ಟು ಮಾತ ಕಲಾವಿದರು ಮಾತ ಮೇಲಂಡು ಮಾತ ಮೇಲ ಈ ಪರಿಸ್ಥಿತಿಗೆ ಬರೋಡು ಬರೋದು ನಿಗಳು ಹೋರಾಟ ಮಲ್ಪಡತ್ತನೆ ಖಾಲಿ ಕಟೀಲು ಮೇಲನೆ ಇಂಚೆಗೆ ಬರೋಡು ಹೋರಾಟ ಸರಿ ಆಗ್ತದೆ ಎಂಕುಲು ಕಟೀಲ್ ಆಜಿ ಮೇಳದ ಬಗ್ಗೆ ಮಾತ್ರ ಪಾತ್ರ ಇರ್ತದೆ ಎಂಕುಲು ಕಟೀಲ್ ಮೇಳ ಉಡುಪನ ಕಲಾವಿದರು ಐನ್ ತೂದು ಬೊಕ್ಕ ಬದಲಾವಣೆ ಅನ್ನೋದು ಬೊಕ್ಕಲ ಖುಷಿ ಅಂಚ ಓಕೆ ಸರ್. ಶರತ್ ಎಸ್
ಎಸ್, ನಾನು ಅದೇ 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 ಪ್ರಶ್ನೆಯನ್ನು ಮಾಡ್ತಾ ಇದ್ದೆ. ಅಂದ್ರೆ ಉಳಿದ ಮೇಳಗಳಿಗೂ ಕೂಡ ಇದು ಪರಿಣಾಮ ಬೀರ್ತದೆ ಅಂತ. ಆಗ ಎಲ್ಲಾ ಮೇಳಗಳು, ದೇವಸ್ಥಾನ, ದೇವಳದ ಆಡಳಿತ ಮಂಡಳಿಗಳು ಒಂದು ರೀತಿಯಲ್ಲಿ ಒಬ್ಬ ಯಜಮಾನನಿಗೆ ಒಂದಿಷ್ಟು ಅವಧಿಗೆ ಏಳಮ್ಮ ಮಾಡಿಕೊಂಡು ಕೊಡಬೇಕು ಅಂತ ಅನ್ನುವಂಥದ್ದು. ಆಗ ಸಂಬಂಧಪಟ್ಟಂತ ಇಲಾಖೆಗಳು ವಹಿಸಿಕೊಡುವಂತ ಒಂದಷ್ಟು ನಿರ್ದೇಶನಗಳ ಪ್ರಕಾರ ಆತ ಇರಬೇಕು ಅಂತ ನಿಮ್ಮದೇನು ಅಭಿಪ್ರಾಯ? ಸರ್ಕಾರದ ನಿಯಮಾನುಸಾರ ಆ ಸರ್ಕಾರದ ನಿರ್ದೇಶ ಏನುಂಟು ಅದಕ್ಕೆ ಬದ್ಧವಾಗಿ, ಅಂದ್ರೆ ಸ್ವಲ್ಪ ಹೆದರಿಕೆ ಇರ್ತದೆ ಯಜಮಾನನಿಗೆ, ನನ್ನನ್ನು ಕೇಳುವವರಿದ್ದಾರೆ ಅಂತ. ಹಾಗಾಗಿ ಕಲಾವಿದರನ್ನು ಚೆನ್ನಾಗಿ ನಡೆಸಬಲ್ಲಂತಹ ಯಜಮಾನ ದೊರೆತರೆ ಒಳ್ಳೆಯದು ಅನ್ನುವಂತಹ ಅಭಿಪ್ರಾಯದಲ್ಲಿ ನಾವು ಹೇಳಿದ್ದೇವೆ ಸರ್. ಓಕೆ, ಈಗ ಈ ಒಂದು ಇದನ್ನ ಕೊಟ್ಟಿದ್ದೀರಿ, ಸಂಬಂಧಪಟ್ಟಂತ ಇಲಾಖೆಗೆ ನೀವು ಮನವಿಯನ್ನು ಕೊಟ್ಟಿದ್ದೀರಿ. ಬಹಳ ಒಂದು ಪತ್ರದಲ್ಲಿ ಬಹಳ ವಿವರಗಳು, ಒಂದು ಉಲ್ಲೇಖಗಳನ್ನೆಲ್ಲ ಮಾಡಿದ್ದೀರಿ ನೀವು. ಏನು ಹೇಳಿದ್ದಾರೆ ಇಲಾಖೆ? ಬಹಳ ಧನಾತ್ಮಕವಾದಂತ ಒಂದು ವಿಚಾರಗಳನ್ನು ನಿಮ್ಮ ಮುಂದೆ ಇಟ್ಟಿದೆಯಾ? ಹೇಗಿದೆ? ಸೂಕ್ಷ್ಮವಾಗಿ ಪರಿಶೀಲಿಸಿ ಧನಾತ್ಮಕವಾದಂತಹ ವಿಷಯಗಳನ್ನೇ ನಮ್ಮ ಮುಂದಿಟ್ಟಿದೆ. ನಮಗೆ ಬಹಳಷ್ಟು ವಿಶ್ವಾಸ ಉಂಟು, ನಮಗೆ ಸರಿಯಾದಂತಹ ನ್ಯಾಯ ದೊರೆಯುತ್ತದೆ, ದೊರಕಿಸಿಕೊಡ್ತಾರೆ. ವಿಶ್ವಾಸ ಉಂಟು, ವಿಶ್ವಾಸ ಇದೆ. ಹೌದು. ಅಂದ್ರೆ ಯಾವ ರೀತಿಯಲ್ಲಿ ಮಾಡಬಹುದು ಅಂತ ಅನ್ನುವಂಥದ್ದು. ಅಂದ್ರೆ ಕಟೀಲು ಮೇಳಕ್ಕೆ ಸಂಬಂಧಪಟ್ಟ ಹಾಗೇನೆ ಇದನ್ನ ದೇವಳದ ಆಡಳಿತಕ್ಕೋ ಅಥವಾ ಸರ್ಕಾರದ ಅಧೀನಕ್ಕೋ ತೆಗೆದುಕೊಳ್ಳುವಂತ ರೀತಿಯ ಒಂದು ಇದನ್ನ ಕೊಟ್ಟಿದೆಯಾ, ಹೇಗೆ ಅಂತ? ಅದು ನಮಗೆ ಸ್ಪಷ್ಟವಾಗಿ ಸರ್ಕಾರ ನಿಮಗೆ ಪತ್ರ ಕೊಟ್ಟಿದೆ, ನಾನು ಇಲ್ಲಿ ನೋಡಿದೆ. ಆ ಪತ್ರದಲ್ಲಿ ಏನಿದೆ, ಏನು ಉಲ್ಲೇಖಗಳಿವೆ? ಅದರಲ್ಲಿ 2 ಆಪ್ಷನ್ ಉಂಟು. ಒಂದು, ದೇವಳದ ಆಡಳಿತ ಮಂಡಳಿ ಮುನ್ನಡೆಸಬಹುದು, ಇಲ್ಲವೇ ಏಲ ಮೂಲಕವಾಗಿ ಸರ್ಕಾರಿ ಅಧಿಕಾರಿಯ ಮುಂದೆ ಏಲ ಮೂಲಕವಾಗಿ ಇದನ್ನು ನಡೆಸುವಂತಹ ಒಂದು ವ್ಯವಸ್ಥೆ. ಈಗ 2 ಕೊಟ್ಟಿದ್ದಾರೆ. ಅಂದ್ರೆ ಇದು ಎಷ್ಟು ವರ್ಷಕ್ಕೆ ಅಂತ? ಅದು ಅದರ ರೀತಿ ನೀತಿ ನಿಯಮಾವಳಿಗಳು ನನಗೆ ಗೊತ್ತಿಲ್ಲ, ಏನು ಅಂತ ಗೊತ್ತಿಲ್ಲ ಆ ವಿಷಯದಲ್ಲಿ. ಇನ್ನು ಬರುವಂತಹ ಅದಕ್ಕೆ ಬೇರೆ ನಿಯಮ ಮಾಡ್ತಾರ ಅಥವಾ ಈ ಹಿಂದೆ ನಿಯಮ ಇತ್ತ ಗೊತ್ತಿಲ್ಲ. ಇರುವಂತದ್ದು ಒಬ್ಬ ಯಜಮಾನರ ಅಡಿಯಲ್ಲಿ ಯಜಮಾನರಾಗಿ ಇರ್ತದೆ, ಪರ್ಮನೆಂಟ್ ಆಗಿ ಇರ್ತಾರೆ. ಹೌದು ಹೌದು. ಸೊ ಈಗ ಸರ್ಕಾರ ಅದನ್ನು ಹೊರಡಿಸಿದ್ರೆ ಅದು ಆಗಾಗ್ಗೆ ಬದಲಾವಣೆ ಮಾಡಲೂಬಹುದು. ಹಾಗಾಗಿ ಏಲಂಗಳನ್ನ ಕರಿಬೇಕು ಅಂತ ಅಲ್ವೇ? ಆ ಏಲಂಗಳ ಆಧಾರದಲ್ಲಿ ಅವ್ರ ಮೇಳಗಳನ್ನ ನಡಿಬೇಕು. ಅಂದ್ರೆ ಇಲ್ಲಿ ಬಹಳ ಸ್ಪಷ್ಟವಾಗಿ ನಿಮಗೆ ಏನು ಸಂಬಂಧಪಟ್ಟಂತ ಇಲಾಖೆ ಕೊಟ್ಟ ಪತ್ರದಲ್ಲಿ ಕಲಾವಿದರುಗಳಿಗೆ ಭದ್ರತೆ ಕೊಡಬೇಕು ಅನ್ನುವಂತ ವಿಶ್ವಾಸ ಇದೆಯಾ ಏಲಂ ಆದ ನಂತರ? ಈಗ ಏಲಂ ಆಗುವುದರ ಪೂರ್ವದಲ್ಲಿ ಆ ವ್ಯವಸ್ಥೆಗಳೆಲ್ಲ ಲಿಖಿತವಾಗಿ ಹೇಳಲ್ಪಟ್ಟಿರ್ತದೆ ಅಲ್ವಾ? ಹಾಗೆ ಆ ವ್ಯವಸ್ಥೆ ಆಗ್ಬೇಕಲ್ಲ. ಈಗ ನಮ್ಮ ಇದೇನು, ನಮ್ಮ ದೂರು ಏನು, ನಮ್ಮ ವಿನಂತಿ ಏನು, ಎಲ್ಲಾ ಕಲಾವಿದರಿಗೆ ಸರಿಯಾದಂತಹ ವ್ಯವಸ್ಥೆ ಆಗಬೇಕು. ಆ ನಿಟ್ಟಿನಲ್ಲಿ ನಮಗೆ ನ್ಯಾಯ ಬೇಕು ಅಂತ. ಇನ್ನು ಮುಂದೆ ಬರುವ ಯಜಮಾನ ಆಗಲಿ ಅಥವಾ ಯಾರೇ ನಡೆಸುವುದಾಗ್ಲಿ ಸರಿಯಾದಂತಹ ವ್ಯವಸ್ಥೆಯಲ್ಲಿ ನಡೆಸಬೇಕು. ಓಕೆ, ಹಾಗೆ ಆ ರೀತಿಯ ಒಂದು ವ್ಯವಸ್ಥೆ ಆದೀತು ಎನ್ನುವಂತಹ ವಿಶ್ವಾಸ. ಈ ಹಿಂದೆ ನಡೆದಂತ ಒಂದು ಘಟನೆಗೆ ಸಂಬಂಧಪಟ್ಟಾಗೆ, ಇದು ಎಲ್ಲ ಮೇಳಗಳು ಸಂಬಂಧಪಟ್ಟು ಇದ್ದಿರಬಹುದು, ಆದ್ರೆ ಗಂಗಯ್ಯ ಶೆಟ್ಟಿ ಅನ್ನುವಂಥ ಒಬ್ಬ ಹಿರಿಯ ಕಲಾವಿದರು ಅವರು ವೇದಿಕೆಯಲ್ಲೇ ಪ್ರದರ್ಶನ ಸಂದರ್ಭದಲ್ಲಿ ಮರಣವನ್ನ ಆಪ್ತಾರೆ ಅಂತ ಅನ್ನುವಂಥದ್ದು. ಈ ಸಂದರ್ಭಕ್ಕೆ ಏನಾದರೂ ಸಂಬಂಧಪಟ್ಟಂತ ಯಜಮಾನರು ಅಥವಾ ಯಕ್ಷಗಾನದ ಆಡಳಿತ ಮಂಡಳಿ ಪರಿಹಾರ ಕೊಟ್ಟಿದೆಯಾ ಇಲ್ವೋ? ಹೇಗೆ ಪರಿಹಾರ ಕೊಟ್ಟಿದೆ? ಹೇಗೆ? ಈ ಸೇವಾಕರ್ತರಿಂದಲೇ ಹಣ ವಸೂಲಿ ಮಾಡಿ ಆ ಮೂಲಕವಾಗಿ ಕೊಟ್ಟಿದ್ದೆ. ಹಾಗೆ ಅಂದ್ಕೊಂಡು ಈ ವೀಳ್ಯದಲ್ಲಿ ಬಂದಂತಹ ಹಣವನ್ನ ಅಥವಾ ಯಜಮಾನರ ಕಡೆಯಿಂದಲ್ಲ ಕೊಟ್ಟಿದ್ದಾರೆ, ಸ್ವಲ್ಪ ಸ್ವಲ್ಪ. ಹೌದೌದು. ಈಗ 6 ಮೇಳದಿಂದ ಗೇರುಕಟ್ಟೆ ಗಂಗಯ್ಯ ಶೆಟ್ಟರು ಅವರು ಅದ್ಭುತ ಕಲಾವಿದರು, ಅವರು ಯಾವತ್ತಿದ್ದರೂ ಸ್ಮರಣೀಯರು, ರಂಗಸ್ಥಳದಲ್ಲಿ ಇದಾದವರು. ಹಾಗೆಯೇ ಅವರಿಗೆ ಆಗಿದೆ, ವ್ಯವಸ್ಥೆ ಮಾಡಿದ್ದಾರೆ. ಹಾಗೆ ಅಂದ್ಕೊಂಡು ಸೇವಾಕರ್ತರಿಂದಲೂ ಹಣ ಸಂಗ್ರಹಿಸಿದ್ದಾರೆ, ಇವರನ್ನು ಕೊಟ್ಟಿದ್ದಾರೆ. ಅದು ಒಂದು ದೊಡ್ಡ ಮೊತ್ತದಲ್ಲಿ ಕೊಟ್ಟದ್ದು ಅಂತ ನನಗೆ ಅನ್ನಿಸುವುದಿಲ್ಲ. ಯಕ್ಷಧ್ರುವ ಪಟ್ಲ ಫೌಂಡೇಶನ್ ಕೊಟ್ಟಿದೆ. ನಿಜವಾಗಿ ಶ್ಲಾಘನೀಯವಾದಂತಹ ಕಾರ್ಯಗಳನ್ನು ಯಕ್ಷಧ್ರುವ ಪಟ್ಲ ಫೌಂಡೇಶನ್ ಮಾಡ್ತಾ ಉಂಟು. ಇದ್ರ ಬಗ್ಗೆ ಮತ್ತೆ ನಾನು ಮಾತಾಡಬೇಕು. ಮತ್ತೊಬ್ರು ನಮ್ಮ ಜೊತೆ ಕರೆಯಲಿದ್ದಾರೆ. ನಮಸ್ಕಾರ. ನಮಸ್ತೆ. ಅಶೋಕರ ತೊಕೊಟ್ಟೂರು ಗದೆ ಪಲ್ಲೆ ಅಶೋಕರ ಮಧವಣ್ಣ. ನಮಸ್ತೆ. ನಮಸ್ಕಾರ. ನಮಸ್ಕಾರ. ಇನ್ನು ಮಿತ್ತು ಬಾರಿ ಗೌರವ ಉಂಟು, ಇಂಕು ಬಾರಿ ಎಡ್ಡ ಕಲಾವಿದ್ದೇನೆ, ಅಭಿಮಾನ್ಯ ಪಡ್ಪ. ಇದು ಮಾಧವಣ್ಣ ಇಲ್ಲೊಂದು ಕ್ವಶನ್ ಸರ್, ಇತ್ತನಿಕ್ಲೆ ಭಿನ್ನಾಭಿಪ್ರಾಯ ಬರ್ರೆ ಕಾರಣ ಇಂಚೆ ನಮ್ಮ ಎನ್ಮ ಜನನ ಉಚ್ಚಾಟನೆ ಮಂತಿರತೆ ಬೋಡದೆ ಎಂಕ್ಲಡ ಇತ್ತನಂಚಿನ ಭಾಗವತಿರನು ಎಂಕ್ ಆರ್ನೊಟ್ಟಿಗೆ ತಿರುಗಾಟ ಮಲ್ಪಡು ಪಂಪನಂಚಿನ ಒಂದು ಅಪೇಕ್ಷೆ ಎಂಕುಲು ದುಂಬುದಿ ಮನವಿ ಸಲ್ಲಿಸೆ. ಸರಿ. ಹಾ, ಆ ಮನವಿ ಏರು ಸಲ್ಲಿಸೆ ಎಂಕುಲು 5ನೇ ಮೇಳದಕ್ಲು ಮಾತ್ರ ಸೇರಿದು ಸಲ್ಲಿಸೆ. ಅಂಚ ಪಂಡದು ಬಾಕಿ ದಕ್ಲೆಂತ ಒಂದು ಎನ್ಮ ಜನ ದಾಯ ಪ್ರತ್ಯೇಕ ಮಂತಿರು ಪ್ರಶ್ನೆ ಬರ್ಕೊಂಡತೆ ಅಂಚಾದ ಪುನಃ ಈ ಎನ್ಮ ಜನಲ ತೆರಿನ ಮಟ್ಟಿಗೆ ನಮ್ಮ ಸತೀಶ್ ಪಟ್ಲೇರನು 4ನೇ ಮೇಲುಗು ಪಾಡ್ನೇಟ್ ನಿಖಿಲ 4ನೇ ಮೇಲುಗು ಪಾಂಡ ಎಡ್ಡ ನಿಖಿಲ ಅಭಿಪ್ರಾಯ ಇತ್ತು. 4ನೇ ಮೇಳಗೆ ಪಾಡೋಡುಂದತ್ತು ಸತೀಶನ ನೊಟ್ಟಿಗೆ ಎಂಕು ತಿರುಗಾಟ ಮಲ್ತಿನರ್ದಾತ್ರ ಎಂಕ್ಲಿಗೆ ಆಕನೊಟ್ಟಿಗೆ ತಿರುಗಾಟ ಬೋರ್ಡ್ ಪನ್ಪನ ಅಪೇಕ್ಷೆ ದೀತಿನ ಹೊರತು ನಿಜವಾದ ನಿಖಿಲ ಹಾ ಅಂದು
ಆಂಡ ನನ್ನ ಪಿರ ಇತ್ತ ಇದು ಪಂಪರು ಇತ್ತ ಬೇತೆ ಏಳಮ್ಮನ್ ಪೋವನ್ನು ಪಂಪಾರು ಏಳಮ್ಮಂತದ நடப்போடுன்னு பணம் சரி இத்த குடா சதீஷ் பட்லேரு இத்த ಅವೇ ಮೇಲೋಗು ಪೋಜೆಡ ಇತ್ತ ಬೊಕೊಂಜಿ ಮೇಲೋಗು ಇರೇನ್ ಪಾಟಿಯರಡ ಪ್ರಾಬ್ಲಮ್ ಆಪಿಜೇರಿ ಖಂಡಿತ ಪೋಪ ಅವೊಂಜಿ ಕಾರಣ ಮಾತ್ರ ಅಂದೆ ಸಮಯ ಸಂದರ್ಭವನ್ನಗ ಊಲ ನಂಕ ದೋಜುನು ಇತ್ತ ಸತೀಶ್ ಅಣ್ಣನ ಬೋರ್ಡ್ ಪನ್ಪನ ಇತ್ತ ಅವೇ ವಿಷಯನು ಪೊರ್ಲುಡೆ ಮುಗಿತುದುಲ್ಲಿ ದಯಪಂಡ ಎಂಕ್ಲಲ್ಲಿ ಎತ್ತದು ಪಾತಿರದುಲ್ಲ ಎಂಕ್ಲು ಖಂಡಿತ ಪ್ರಾಮಾಣಿಕವಾದ ಒತ್ತೊಂದುವ ಆತ ಐಡ್ದು ಬೊಕ್ಕಲ ಎಂಕ್ಲು ಬೋದು ವಿನಂತಿ ಮಲ್ದತೆ ಎಂಕ್ಲೇನು ವಾ ಮೇಳೋಗು ಪಾಂಡಲ್ಲ ಎಂಕ್ಲು ಸೇವೆ ಮಲ್ಪೆರ ತಯಾರುಲ್ಲ ದ್ವೇ ವೇಷ ಬೋರ್ಡ್ ಅವೇ ವೇಷ ಬೋರ್ಡ್ ಬಂದು ಕೇನುಜ ಕಟೀಲು ಮೇಳೋಡು ತಿರುಗಾಟ ಮಲ್ಪೆರ ಒಂಜಿ ಅವಕಾಶ ಕೊರ್ಲೇನು ಕಣ ನೀರ್ಬಾರ್ದ ಈ ವಿಷಯ ಗೊತ್ತುಪ್ಪು ನಿಕ್ಲಿಗೆ ಕಣ ನೀರ್ಬಾರ್ದ ಆ ಎಂಕ್ಲ ಕಣ ನೀರ್ಗಳ ಬೆಲೆ ಇಜ್ಜತೆ ಅಂದತ್ತೆ ಸರಿ 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 ಓಕೆ ಸ್ವಲ್ಪ ಏನಂ ಆದರೆ ಒಂದು ವೇಳೆ ಅಂದ್ರೆ ಎಲ್ಲ ಸಮಸ್ಯೆಗಳು ಬಗೆಹರಿಬಹುದು ಅಂತ ಹೇಳ್ತೀರಾ ಈಗಾಗಲೇ ಕಲಾವಿದರ ಕಷ್ಟ ನಷ್ಟಗಳು ಅಂತ ಹೇಳ್ಬೋದು ಅಂದ್ರೆ ಒಬ್ಬ ಕಲಾವಿದ ಮರಣವನ್ನು ಅಪ್ಪಿದ್ರೂ ಕೂಡ ಅಲ್ಲೂ ಕೂಡ ಆತನ ಕುಟುಂಬಕ್ಕೆ ಆಧಾರ ಮತ್ತೆ ಏನು ಅಂತ ಅನ್ನುವಂಥದ್ದಿಲ್ಲ ಇದು ಬಹಳ ಮುಖ್ಯವಾದದ್ದು ಇವತ್ತು ಮತ್ತೆ ಬಹುಶಃ ನೀವೇ ಹೇಳುವ ಹಾಗೆ ಪಟ್ಲ ಫೌಂಡೇಶನ್ ಅಡಿಯಲ್ಲಿ ಅವರು ಕಲಾವಿದರಿಗೆ ಮನೆಗಳನ್ನ ಕಟ್ಟಬೇಕು ಅಂತ ಈಗ ಅವರು ಹೊರಟಿದ್ದಾರೆ ಅಂತಂದು ಬಹುಶಃ ಇದನ್ನ ಸಂಬಂಧಪಟ್ಟಂತ ಯಕ್ಷಗಾನದ ಮೇಳದ ಯಜಮಾನರುಗಳು ಎಲ್ಲರೂ ಒಟ್ಟು ಸೇರಿ ಯಾವತ್ತು ಮಾಡಬಹುದಾಗಿತ್ತು ಅಥವಾ ಯಕ್ಷಗಾನ ಅಕಾಡೆಮಿ ಇದೆ ಅಕಾಡೆಮಿ ಮೂಲಕ ಒಂದಷ್ಟು ಕಲಾವಿದರುಗಳಿಗೆ ಇನ್ನಷ್ಟು ಭತ್ಯೆ ಕೊಡುವುದು ಮತ್ತೊಂದು ಕೊಡುವುದು ಅವರಿಗೆ ವಿಮೆ ಕೊಡುವುದು ಜೀವನಾಧಾರಕ್ಕೆ ಸಂಬಂಧಪಟ್ಟ ಹಾಗೆ ಅವರಿಗೆ ಜೀವನಕ್ಕೆ ಭದ್ರತೆ ಒದಗಿಸುವಂತದ್ದನ್ನ ಯಕ್ಷಗಾನ ಅಕಾಡೆಮಿ ಕೂಡ ಮಾಡಬಹುದಾಗಿತ್ತು ಅದನ್ನು ಮಾಡ್ಲಿಲ್ಲ ಅಂತ ಅನ್ನುವಂಥದ್ದು ಬಹಳ ಸ್ಪಷ್ಟ ಹಾಗಾಗಿ ಯಾರೋ ಇವತ್ತು ಒಬ್ಬ ವ್ಯಕ್ತಿ ಅದನ್ನು ಮಾಡಬೇಕಾದಂತ ಪರಿಸ್ಥಿತಿಗೆ ಬಂದಿದೆ ಅನ್ನುವಂಥದ್ದು ಬಹಳ ಸ್ಪಷ್ಟ ಏನ್ ಹೇಳ್ತೀರಿ ಇದಕ್ಕೆ ಈಗ ಅಪಘಾತ ಹೊಂದಿದಂತಹ ಮರಣ ಹೊಂದಿದಂತಹ ಕಲಾವಿದನ ವಿಷಯಕವಾಗಿ ಒಳ್ಳೆಯ ಒಂದು ಯಾವುದು ಪಾಲಿಸಿ ತಯಾರಿಸಿದ್ದಾರೆ ಭಾಗವತರು ಸತೀಶ್ ಶೆಟ್ಟಿ ಅವರು ಮರಣ ಹೊಂದಿದಂತಹ ಕಲಾವಿದರ ಕುಟುಂಬಕ್ಕೆ 8 ಲಕ್ಷದ ಒಂದು ವ್ಯವಸ್ಥೆ ಇನ್ಸೂರೆನ್ಸ್ ಅಥವಾ ಏನಾದರೂ ಕೈಗೋ ಕಾಲಿಗೋ ಪೆಟ್ಟಾಗಿ ಆಸ್ಪತ್ರೆ ಸೇರಿದರೆ ಅಂತಹ ಕಲಾವಿದರಿಗೆ 4 ಲಕ್ಷದಂತಹ ಒಂದು ವ್ಯವಸ್ಥೆ ಮಾಡಿದ್ದಾರೆ ಇದು ಪಟ್ಲ ಫೌಂಡೇಶನ್ ಅಲ್ಲಿ ಅಡಿಯಲ್ಲಿ ನಡೀತಾ ಇರುವುದು ಬಹಳ ಒಂದು ಹೆಮ್ಮೆಯ ಸಂಗತಿ ತುಂಬಾ ಮಂದಿ ಕಲಾವಿದರು ಇದರಲ್ಲಿ ಹೆಸರು ನೋಂದಾಯಿಸಿದ್ದಾರೆ ಅದರ ಸದುಪಯೋಗವನ್ನು ಪಡೆದುಕೊಳ್ತಾ ಇದ್ದಾರೆ ಮತ್ತೆ ನೀವೇ ನೋಡ್ತಾ ಇದ್ದೀರಿ ಯಕ್ಷಧ್ರುವ ಪಟ್ಲ ಫೌಂಡೇಶನ್ ಮೂಲಕವಾಗಿ ಅದೆಷ್ಟೋ ಕಲಾವಿದರಿಗೆ ಕೊಟ್ಟಿದ್ದಾರೆ ಹಣ ಮರಣ ಅಂದ್ರೆ ಆಕ್ಚುಲಿ ಒಂದು ಇದಕ್ಕೆ ಯಕ್ಷಗಾನದ ಮೇಳದ ಯಜಮಾನರುಗಳು ಅಥವಾ ದೇವಳದ ಆಡಳಿತ ಮಂಡಳಿಗಳು ಅಂದ್ರೆ ಆ ಮೇಳಕ್ಕೆ ಸಂಬಂಧಪಟ್ಟ ಇರುವಂತ ಆಡಳಿತ ಮಂಡಳಿಗಳು ಮಾಡಬೇಕಾದಂತ ಕೆಲಸವನ್ನ ಬಹುಶಃ ಕಲಾವಿದರುಗಳು ಇವತ್ತು ಮಾಡ್ತಾ ಇರಬಹುದು ಕಲಾವಿದರಾಗಿ ಅವರು ಕಲಾವಿದರಿಗೆ ಬೇಕಾಗಿ ಬೆವರು ಸುರಿಸಿದ್ರು ಅದರಲ್ಲಿ ವಿಶೇಷವಾದಂತಹ ಆಸಕ್ತಿ ವಹಿಸಿದ್ರು ನಮ್ಮ ಮೇಳದಲ್ಲಿ ಏನು ಅಂತ ಹೇಳಿದ್ರೆ ಒಬ್ಬ ರಂಗಸ್ಥಳದಲ್ಲೇ ಬಿದ್ದು ಅವನಿಗೆ ಏಟಾಗಿ ಅವ ಮನೆಗೆ ಹೋಗಿ 30-40 ದಿವಸ ಬಿಟ್ಟು ಬಂದ್ರು ಈ 30-40 ದಿವಸದ ವೇಷ ಇದ್ದವರೇ ಅಡ್ಜಸ್ಟ್ ಮಾಡಿ ಮಾಡ್ತಾರೆ ಹಾಗೆ ಅಂದ್ಕೊಂಡು ಬಂದಂತಹ ಕಲಾವಿದನಿಗೆ ಸಂಬಳ ಕಟ್ ಮಾಡ್ತಾರೆ ನೋಡಿ ಅದು ದೊಡ್ಡ ದುರಂತ ಅದು ಬೇರೆಯವರಲ್ಲಿ ವೇಷ ಮಾಡ್ತಾರೆ ಅದಕ್ಕೆ ಬೇರೆ ಕಲಾವಿದನನ್ನು ಮೇಳಕ್ಕೆ ಸೇರಿಸಿಕೊಳ್ಳುವುದಿಲ್ಲ ಈ ಹೋದಂತಹ ಕಲಾವಿದ ಅವ ಗುಣಮುಖನಾಗಿ ಮತ್ತೆ ಮೇಳಕ್ಕೆ ಬರುವಾಗ 30-40 ಎಷ್ಟು ದಿವಸ ರಜೆ ಉಂಟು ಅದನ್ನು ಕಡಿತಗೊಳಿಸ್ತಾರೆ ಅದು ದೊಡ್ಡ ದುರಂತ ಯಾಕಂತ ಹೇಳಿದ್ರೆ ಅದಕ್ಕೆ ಬೇರೆ ಕಲಾವಿದರನ್ನು ತರುವುದಿಲ್ಲ ಅವರು ಬೇರೆ ಕಲಾವಿದರ ಮೂಲಕವಾಗಿ ಮಾಡಿಸುವುದು ಮೇಳದಲ್ಲೇ ಇದ್ದವರನ್ನು ಮಾಡಿಸುವುದು ಆ ಪಾಪದ ಕಲಾವಿದನಿಗೆ 40 ದಿವಸ ಸಂಬಳ ಕೊಟ್ಟರೆ ಏನಾದೀತು ಇದೆಲ್ಲ ಗಮನಿಸಬೇಕಾದಂತ ಅಂಶಗಳು ಬಹಳ ಬೇಸರ ಆಗ್ತದೆ ಯಾರಿಗೂ ನೀವು ಒಂದಷ್ಟು ನಿರೀಕ್ಷೆಯಲ್ಲಿದ್ದೀರಿ ಮತ್ತು ಖಂಡಿತವಾಗಿಯೂ ಕೂಡ ಸಂಬಂಧಪಟ್ಟಂತ ಇಲಾಖೆ ಅಥವಾ ಸರ್ಕಾರ ಇದನ್ನು ಮನಗಾಣುತ್ತದೆ ಅಂದ್ರೆ ನಿಮ್ಮ ಅಭಿಪ್ರಾಯ ಏನಂತ ಹೇಳಿದ್ರೆ ಬಹಳ ಮುಖ್ಯವಾಗಿ ಎಲ್ಲಾ ಯಕ್ಷಗಾನ ಮೇಳಗಳಲ್ಲಿರುವಂತಹ ಕಲಾವಿದರುಗಳು ಅವರ ಜೀವನ ಅವರ ಭದ್ರತೆ ಸೊ ಇದು ಬಹಳ ಮುಖ್ಯ ಅಂತ ಅದನ್ನು ಮಾಡಬೇಕು ಅನ್ನುವಂಥದ್ದೇ ಹೌದಷ್ಟೇ ಇಲ್ಲಿ ಏನೋ ಆಗ್ಬೇಕು ಅಂತ ಅನ್ನುವಂಥದ್ದು ನಿಮ್ಮ ಉದ್ದೇಶ ಅದನ್ನು ಮಾಡಿಕೊಡ್ಬೇಕು ಜೀವನ ಭದ್ರತೆ ಬೇಕಾಗಿದೆ ಅಂತ ಓಕೆ ಸೊ ಸರ್ಕಾರ ಪೂರಕವಾಗಿ ಇದಕ್ಕೆ ಬರಬಹುದು ಅಂತ ಹೌದು ಧನಾತ್ಮಕವಾದಂತ ಅಂಶಗಳು ಕಾಣುತ್ತವೆ ನಮಗೆ ಬಂದಿತ್ತು ಅನ್ನುವಂಥ ವಿಶ್ವಾಸ ಉಂಟು ಇಲ್ಲ ವೈಯಕ್ತಿಕವಾದಂತ ದ್ವೇಷ ಅಲ್ಲ ಖಂಡಿತ ಇಲ್ಲ ನಾವು ಮೇಳದಿಂದ ನಾನು ಹೇಳ್ಬೋದು ನಿಮ್ಗೆ ನೇರವಾಗಿ ನೀವು ನಿಮ್ಮ ಮೇಳದ ಯಜಮಾನರ ಹತ್ರ ದೇವಿಪ್ರಸಾದ್ ಶೆಟ್ಟಿ ಅವರ ಮಾತನಾಡಬಹುದಾಗಿತ್ತು ಕೇಳಬಹುದಾಗಿತ್ತು ಈಗ ಮಾಡಿ ಅಂತ ಹೇಳಿ ಹೌದು ನಾವು ಅಂದ್ರೆ ಅವರಲ್ಲಿ ಮಾತನಾಡುವಂತಹ ಪ್ರಯತ್ನ ಪಟ್ಟಿದ್ದೇವೆ ಅವರ ಮನೆಗೆ ಈ 8 ಮಂದಿ ಕಲಾವಿದರು 7-8 ಬಾರಿ ಹೋಗಿದ್ದೇವೆ ಅವರ ಮನ ಬಾಗಿಲಿಗೆ ಸಿಗ್ಲಿಲ್ಲ ಇದ್ರೂ ಇಲ್ವಂತ ಗೊತ್ತಿಲ್ಲ ಅವರಿಲ್ಲ ಮುಖತಃ ಮಾತನಾಡುವಂತಹ ಒಂದು ಸೌಜನ್ಯ ಇಲ್ಲ ಯಾಕಂತ ಹೇಳಿದ್ರೆ ಅವರೊಟ್ಟಿಗೆ ದುಡಿದ ಕಲಾವಿದರಲ್ಲೂ ನಾವು ಈಗ 25 ವರ್ಷ 30 ವರ್ಷ ಸೇವೆ ಸಲ್ಲಿಸಿದಂತಹ ಕಲಾವಿದರಿದ್ದಾರೆ ಹೊರಗೆ ಈ ಕಲಾವಿದರವರ ಮನೆಗೆ ಬಾಗಿಲಿಗೆ ಹೋಗುವಾಗ ಒಂದು ಮಾತನಾಡಿಸುವ ಸೌಜನ್ಯ ಬೇಡ ನಿಮ್ಮನ್ನು ಬರುವ ವರ್ಷ ತಗೊಳ್ತೇವೆ ಈ ವರ್ಷಕ್ಕೊಂದು ಸುಧಾರಿಸಿ ಅಂತ ಹೇಳ್ತಿದ್ರು ನಾವು ಒಪ್ಪಿಕೊಂಡು ಬರ್ತಾ ಇದ್ದೇವೆ ತಗೊಳ್ತೇವೆ ಹೀಗೆ ಉಳಿದವರಲ್ಲಿ ಹೇಳಿದ್ದೇ ವಿನಃ ಮುಖತಃ ಮಾತಾಡ್ಲಿಕ್ಕೆ ಸಿಗ್ಲಿಲ್ಲಲ್ಲ ನಾವು ಅಂತ ತಪ್ಪೇನು ಮಾಡಿದ್ದೇವೆ
ಎಲ್ಲವನ್ನು ಮಾತಿನ ಮೂಲಕ ಪರಿಹರಿಸಬಹುದಿತ್ತು. ಅದು ಯಾವುದನ್ನು ಮಾಡಲಿಲ್ಲ. ಎಸ್, ಅಂತ ಒಂದು ಪೂರಕವಾದಂಥ ಸರ್ಕಾರದ ನಿರ್ಧಾರದಲ್ಲಿ ನೀವು ನಿರೀಕ್ಷೆಯಲ್ಲಿದ್ದೆ. ಓಕೆ, ಧನ್ಯವಾದಗಳು ಮಾಧವ ಬಂಗೇರ್ ಕೊಳತಪಂಚನವರೇ ಈ ಒಂದು ಸಮಯದಲ್ಲಿ ಬಂದದಕ್ಕಾಗಿ. ಕಣ್ಣಗೈಸಿರ ನಿನ್ನ ಮೋನೆ ಬಣ್ಣೊಡವು ತೋಜಂದು ಬೇನೆ ಅನ್ನುವಂಥ ತುಳು ಹಾಡಿನ ಏನೊಂದು ವರ್ಣನೆ ಇದೆ. ಆ ಬಣ್ಣ ನಿಮಗೆ ಮುಂದುಗಡೆ ನೋಡಲಿಕ್ಕೆ ಚೆನ್ನ, ಆದರೆ ಆ ಬಣ್ಣದ ಹಿಂದಿರುವಂಥ ನೋವು ಅದು ಗೊತ್ತಾಗೋದಿಲ್ಲ ಅನ್ನುವಂಥದ್ದು. ಅಂದರೆ ವೇದಿಕೆಯಲ್ಲಿ ಕಲಾವಿದ ತನ್ನ ಪ್ರದರ್ಶನಗಳು ಮಾಡುವ ಸಂದರ್ಭದಲ್ಲಿ ಆ ಕಲಾವಿದನನ್ನು ಮೆಚ್ಚಿಕೊಳ್ಳುತ್ತೇವೆ. ಆ ಕಲಾವಿದತೆ ಅಥವಾ ಪ್ರತಿಭೆಯೇ ಮತ್ತು ಆ ಇಡೀ ಒಟ್ಟು ಪ್ರದರ್ಶನವನ್ನು ನೋಡಿಕೊಂಡು ನಾವು ಮನೋರಂಜನೆಯನ್ನ ಪಡೆದುಕೊಳ್ತೇವೆ, ಬೇಷ್ ಅನ್ನುತ್ತೇವೆ. ಆದರೆ ಆ ಕಲಾವಿದ ವೇದಿಕೆಯಿಂದ ಹೊರ ಬಂದು ಬಣ್ಣಗಳನ್ನೆಲ್ಲ ಕಳಚಿ ಹೊರ ಬಂದಾಗ ಆತ ಯಾರು ಅಂತ ನಮಗೆ ಗೊತ್ತಿರುವುದಿಲ್ಲ. ಮಹಿಷಾಸುರ ಹಾಕಿದವರು ಯಾರು, ದೇವಿ ಹಾಕಿದವರು ಯಾರು, ಚಂಡಮುಂಡರು ಯಾರು, ವಿಷ್ಣು ಯಾರು, ಇನ್ನು ಉಳಿದ ಎಲ್ಲ ಆಯಾಯ ಕಲಾವಿದರುಗಳಲ್ಲಿ ವೇದಿಕೆಯಲ್ಲಿ ಯಾರಿದ್ರು ಅವ್ರು ಯಾರು ಅಂತ ಹೊರಗೆ ಬಂದಾಗ ನಮ್ಗೆ ಯಾರೂ ಕೂಡ ಗೊತ್ತಾಗುವುದಿಲ್ಲ. ಅವರು ಜನಸಾಮಾನ್ಯತೆ ನಮ್ಮಂತೆ ಇರ್ತಾರೆ ಅಂತ ಅನ್ನುವಂಥದ್ದು. ಅವರು ಹೇಳಿದ ಹಾಗೆ 6 ತಿಂಗಳು ಮಾತ್ರ ವೃತ್ತಿ ಇರ್ತದೆ, ಇನ್ನು ಉಳಿದ 6 ತಿಂಗಳು ವೃತ್ತಿ ಇಲ್ಲ. ಇಲ್ಲಿ ಬಹುಶಃ ಇದು ಕೇವಲ ಒಂದು ಮೇಳಕ್ಕೆ ಸಂಬಂಧಪಟ್ಟಂತ ವಿಚಾರ ಅಲ್ಲ, ಇಡೀ ಒಂದು ಯಕ್ಷಗಾನ ಮೇಳಗಳ ಒಂದು ವ್ಯವಸ್ಥೆಗೆ ಸಂಬಂಧಪಟ್ಟಂತ ಒಂದು ಚರ್ಚೆ ಆಗಬೇಕಾದಂಥ ವಿಚಾರ ಕೂಡ ಹೌದು. ಹಾಗಾಗಿ ಸರ್ಕಾರ ತೆಗೆದುಕೊಳ್ತದೋ ಬಿಡುತ್ತದೋ, ಮುಜರಾಯಿ ಇಲಾಖೆ ಮತ್ತೊಂದೋ ಇನ್ನೊಂದೋ ಗೊತ್ತಿಲ್ಲ. ಆದರೆ ಸಂಬಂಧಪಟ್ಟಂತ ಮೇಳಗಳು, ಆ ಕಲಾವಿದರುಗಳು ಏನಿದ್ದಾರೆ ಅವರ ಭದ್ರತೆಯನ್ನು ನೋಡಬೇಕಾದಂಥ ಅಗತ್ಯತೆ ಇದೆ. ಒಂದು ವೇಳೆ ಸಂಬಂಧಪಟ್ಟಂತ ಮೇಳದ ಯಜಮಾನರುಗಳು ಅಥವಾ ಆಡಳಿತ ಮಂಡಳಿ ನೋಡಲಿಕ್ಕೆ ಸಾಧ್ಯ ಇಲ್ಲ ಅಂತ ಆದ್ರೆ ಸರ್ಕಾರವಾದರೂ ಇದಕ್ಕೆ ಒಂದು ಜವಾಬ್ದಾರಿ ವಹಿಸಿಕೊಳ್ಬೇಕಾಗ್ತದೆ. ಹಾಗಿದ್ದರೆ ಸರ್ಕಾರ ಯಕ್ಷಗಾನ ಅಕಾಡೆಮಿ ಅಂತ ಮಾಡ್ತಾ ಇದೆ, ಆ ಯಕ್ಷಗಾನ ಅಕಾಡೆಮಿ ಏನು ಮಾಡ್ತಾ ಇದೆ ಅನ್ನೋ ಪ್ರಶ್ನೆಗಳು ಕೂಡ ನಮ್ಮ ಮುಂದೆ ಬಂದು ನಿಲ್ತದೆ. ಕೇವಲ ಹೆಸರಿಗೋಸ್ಕರ ಏನೋ ತಾನು ಮಾಡ್ತಾ ಇದ್ದೇನೆ ಅಂತ ಅನ್ನೋದಕ್ಕೆ ಮಾತ್ರ ಅದು ಸೀಮಿತವೇ. ಕೇವಲ ವ್ಯಕ್ತಿಯಾಗಿ ಒಬ್ಬ ಮಾಡಿದರೆ ಸಾಕಾಗುವುದಿಲ್ಲ. ಈಗ ಪಟ್ಲ ಫೌಂಡೇಶನ್ ಏನಿದೆ ಅದೊಬ್ಬರು ವ್ಯಕ್ತಿಯಾಗಿ ಬಹಳ ಸಮಯಗಳ ನಂತರ ಮಾಡಿರುವಂಥದ್ದು. ಅದರ ಮೂಲಕವಾಗಿ ಇವತ್ತು ಯಕ್ಷಗಾನದ ಕಲಾವಂತರುಗಳು ಮತ್ತೆ ಜೀವಂತಿಕೆಯನ್ನು ಪಡೆದುಕೊಳ್ಳುವಂತಾಗಿದೆ, ಮತ್ತೆ ಜೀವನದ ಭದ್ರತೆಯನ್ನು ಪಡೆದುಕೊಳ್ಳುವಂತ ಸಾಧ್ಯತೆ ಆಗ್ತಾ ಇದೆ ಅಂತ ಹೇಳಿದರೆ ದೊಡ್ಡ ದೊಡ್ಡ ಮೇಳಗಳು, ದೊಡ್ಡ ದೊಡ್ಡ ಸರ್ಕಾರಗಳು ಈ ಬಗ್ಗೆ ಯೋಚನೆ ಮಾಡಲಿಕ್ಕೆ ಯಾಕೆ ಸಾಧ್ಯ ಇಲ್ಲ ಅನ್ನುವಂಥ ಪ್ರಶ್ನೆ ನಮ್ಮ ಮುಂದೆ ಬಂದು ನಿಲ್ತದೆ. ಇದು ಇವತ್ತಿನ ವಿಶೇಷ. ನಿರಂತರ ಸುದ್ದಿ ಮನೋರಂಜನೆ ಮುಂದುವರ್ತದೆ. ನೋಡ್ತಾರೆ E4 ನ್ಯೂಸ್. ನಮಸ್ಕಾರ. ಮೇಳವನ್ನು ಏಲಂ ಮಾಡಬೇಕು.